ವಿಡಿಯೋದಲ್ಲಿ ಪಕ್ಕವಾಗಿ ವೇದಿಕೆ ಕೊಡಬಹುದು ಚಿತ್ರಣ ಅದಕ್ಕೋಸ್ಕರ ನಮ್ಮ ವಿನಂತಿ ಅಭಿಷೇಕ್ ಉಲ್ಲಾಲ್ ವಿಶ್ವತ್ ಕೊಲ್ಯ ಸಂಘದ 4 ವರ್ಷದ ಇವೊಂಜಿ ಕಾರ್ಯಕ್ರಮಕ್ಕೆ ಬೈದಿನಂಚಿನ ಮಾತ ಗಣ್ಯರ್ಲ ಎಂಗ್ಲ ಸಂಘದ ಅಧ್ಯಕ್ಷರ ಪಕ್ಕ ಪದಾಧಿಕಾರಿನಕ್ಲು ವೇದಿಕೆ ಮಿತ್ತ ಲೆತಂಬಾರೋಡು ವಿನಂತಿ ಮಂತಂದುಲ್ಲ ದಯಮಂತದ್ದು ಮಾತ ನಮ್ಮ ಸಂಘದ ಸದಸ್ಯರು ಪ್ರತಿ ಕಾರ್ಯಕ್ರಮದ ಮಾತ ಬಿನ್ನೇರ್ನಗ್ಲಿನ ವೇದಿಕೆ ಲೆತಂಬಾರೋಡು ವಿನಂತಿ ಮಂತಂದುಲ್ಲ ಅವಳು ಉಂತಿನಗ್ಲ ಮಾತ ದಯಮಂತದ್ದು ಚಾರ್ ಪುರ ಕಾಲಿಟ್ಟು ಕೊಲ್ದು ಸಾಕಾರ ಮಾಡ್ಕೊಲೆ वारणास्यं हेमवर्णं मङ्गलाङ्गं मनोहरं गौरीपुत्रं कणश्रेष्ठं विघ्नराजं नमाम्यहं विघ्नराजं नमाम्यहं हरि ओम् ಇನಿ ನಿಜವಾದಲ ಈ ಒಂಜಿ ಕಾರ್ಯಕ್ರಮ ಉದಿಪನ ಮನ್ಪೇರಿತ್ತೇರು ಸತೀಶ್ ಕುಂಪಾಲೆ ಮೇರು ಆರು ಕಾರ್ಯನಿಮಿತ್ತವಾದ ಬೆಂಗಳೂರು ಬೋತೇರು ಆರ್ನ ಅನುಪಸ್ಥಿತಿ ಚಂದ್ರಸ್ ಪಂಡಿತ್ ಆರ್ಲ ಉದಿಪನ ಮನ್ಪೇರಿತ್ತೇರು ಆ ರೀತಿ ಒಂಜಿ ರಾಜಕೀಯದ ಬಿಸಿ ಆದ ಹೋಯ್ರು ಕಾಪಿ ಆಡು ಬರೋದಿಲ್ಲ ಪಂಡೇರು ಅಂಚನೆ ಮಾತಾ ಬಿನ್ನೆಲ್ಲ ನಮ್ಮ ಪ್ರೀತಿದಲ್ಲಿ ಎಪ್ಪಗೂ ಹೋಗೋರ್ದು ಬೈದೇರು ಅಕ್ಲಿನ ಅಕಲ್ನ ಪರಿಚಯದ ಒಟ್ಟಿಗೆ ಸ್ವಾಗತ ಮಲ್ಪಡು ಬಂದದ್ದು ಎಂಕಲ್ನ ಪ್ರಧಾನ ಕಾರ್ಯದರ್ಶಿ ನೆಚ್ಚಿನ ಗಣೇಶ್ ಕೊಲ್ಯ ಇಮೇಡಿಯನ್ ವಿನಂತಿ ಬಂದಿಲ್ಲ. ಇದರ ಹಳೆ ವಿದ್ಯಾರ್ಥಿ ಸಂಘದ ಈ ವಾರ್ಷಿಕೋತ್ಸವ ಮಹೋತ್ಸವಕ್ಕೆ ಆಗಮಿಸಿರುವಂತಹ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಯಶೋಧರ ಚೌಟ, ಅಧ್ಯಕ್ಷರು ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿ ಮಂಗಳೂರು, ಇವರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಅವರಿಗೆ ಸೂರಜ್ ಮಹಲೆ ಇವರು ಬಂದು ಸ್ಮರಣೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅತಿಥಿ ಶ್ರೀ ಪ್ರವೀಣ್ ಬಸ್ತಿ, ಅಧ್ಯಕ್ಷರು ಕುಲಾಲ ಸಂಘ ಉಳ್ಳಾಲ ವಲಯ, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಂದಿರ ಕೊಲ್ಯ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಅವರಿಗೆ ಪುನೀತ್ ಇವರು ಬಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪುನೀತ್ ಕೊಲ್ಯ. ಅತಿಥಿ ಶ್ರೀ ಅಭಿಷೇಕ್ ಉಳ್ಳಾಲ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಯುವ ವಕೀಲರು ಕೂಡ, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ರಾಜೇಶ್ ಇವರು ಬಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ. ಶ್ರೀ ಅಧ್ಯಕ್ಷರಾಗಿ ಆಗಮಿಸಿದ್ದಾರೆ ಶ್ರೀ ಮಹಾಬಲ ಶೆಟ್ಟಿ, ಅಧ್ಯಕ್ಷರು ಶ್ರೀ ಶ್ರೀ ಜಗದ್ಗುರು ರಮಾನಂದ ಸ್ವಾಮೀಜಿ ಮಹಾಸಂಸ್ಥಾನಂ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಮಠ. ಶೆಟ್ಟಿ ವಕೀಲರು, ಅದೇ ರೀತಿ ಶ್ರೀ ಶ್ರೀ ಜಗದ್ಗುರು ರಮಾನಂದ ಸ್ವಾಮೀಜಿ ಮಹಾಸಂಸ್ಥಾನಂ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರು, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿಶ್ವತ್ ಕೊಲ್ಯ, ಅಸಿಸ್ಟೆಂಟ್ ಮ್ಯಾನೇಜರ್ RDC, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ
ಈ ಶುಭ ಕಾರ್ಯಕ್ರಮದಲ್ಲಿ ಅಭಿನಂದನಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಆ ಅಭಿನಂದನಾ ಕಾರ್ಯಕ್ರಮ ಸ್ವೀಕರಿಸಿರುವಂತಹ ಶ್ರೀ ವೈ ಶ್ಯಾಮ್ ಪ್ರಕಾಶ್ ಭಟ್ ಹಿಂದುಗುಡಿ, ಪ್ರಧಾನ ಅರ್ಚಕರು ಶ್ರೀದೇವಿ ಮುಖಾಂಬಿಕಾ ದೇವಸ್ಥಾನ ಕೊಲ್ಯಮಠ, ಇವರು ಕೂಡ ಇದ್ದಾರೆ. ಇವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಾಗಿ ಶ್ರೀಮತಿ ಪದ್ಮಾವತಿ, ಮುಖ್ಯೋಪಾಧ್ಯಾಯಿನಿ, ಅನುದಾನಿತ ಶ್ರೀ ಸ್ವಾಮಿ ರಾಮಾನಂದಾಶ್ರಮ ಹಿರಿಯ ಪ್ರಾಥಮಿಕ ಶಾಲೆ ಕೊಲ್ಯ, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪೂರ್ಣವಾಣಿ ಜಿ, ಹಳೆ ವಿದ್ಯಾರ್ಥಿನಿ, ಹಿರಿಯ ಸಹಾಯಕಿ, ವಿಧಾನಸೌಧ ಕರ್ನಾಟಕ ಸರಕಾರ, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಶ್ರೀಮತಿ ರೇಖಾ ಬಂದು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳ್ತಾ ಇದ್ದೇನೆ. ಇವರು ಕೂಡ ನಮ್ಮ ಹಳೆ ವಿದ್ಯಾರ್ಥಿನಿ. ಶ್ರೀ ಮಯೂರ್ ಚಂದ್ ಜಿ ಕೆ ಕೊಲ್ಯ, ಹಳೆ ವಿದ್ಯಾರ್ಥಿ, ಶ್ರೀ ರಮಾನಂದ ಹಿರಿಯ ಪ್ರಾಥಮಿಕ ಶಾಲೆ ಕೊಲ್ಯ, ಪ್ರಬಂಧಕರು, ಕರ್ನಾಟಕ ಬ್ಯಾಂಕ್ ಪ್ರಧಾನ ಕಚೇರಿ, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಚಂದ್ರಶೇಖರ್ ಇವರು ಬಂದು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನರೇಶ್ ಕುಲಾಲ್, ಯುವ ವಿದ್ಯಾಮಿ ಹಾಗೂ ನಮ್ಮ ಹಳೆ ವಿದ್ಯಾರ್ಥಿ, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಧೀರಜ್ ಗಟ್ಟಿ, ಉತ್ಸಾಹಿ ಅಧ್ಯಕ್ಷರು, ನಮ್ಮ ಶ್ರೀ ಸ್ವಾಮಿ ರಾಮಾನಂದಾಶ್ರಮ ಹಿರಿಯ ಪ್ರಾಥಮಿಕ ಶಾಲೆ ಕೊಲ್ಯ, ಇವರು ಕೂಡ ಹಳೆ ವಿದ್ಯಾರ್ಥಿ, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಕೋರೆ ಸರ್ ಇವರು ಬಂದು ಸ್ಮರಣಿಕೆ ನೀಡಿ ಗೌರವಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಹಳೆ ವಿದ್ಯಾರ್ಥಿಗಳನ್ನು ಹಾಗೂ ಸ್ಥಳೀಯ ದಯಮಾಡ್ತು ತಿಂಗಳ ಅಲಿವಿದ್ಯ ಸಂಘದ ವಿದ್ಯಾರ್ಥಿಗಳ ಮಾತ್ರ ವೇದಿಕೆ ದಾರಿ ಬರೋಡು. ಉದೀಪನ ಆಯ್ ಬೊಕ್ಕ ಅವಳು ಸ್ವಾಮೀಜಿನ ಭಾವಚಿತ್ರ ಉಂಡು ಐಕ್ ಪುಷ್ಪಾರ್ಚನೆ ಮಾಡ್ಕೊಡೊಂದು ವೇದಿಕೆ ರೀತಿನ ಮಾತಾ ಭಿನ್ನೆರಡೆ ಅನ್ನೋ ವಿನಂತಿ ಬಂದಲ್ಲ. ಗಣ್ಯರನಕಲು ಪುಷ್ಪಾರ್ಚನೆ ಮಾಡ್ಬಿಟ್ಟು ಎಂಗ್ಲಂಚಿನ ಎತ್ತೋ ಸ್ವಾರ ವಿದ್ಯಾರ್ಥಿನಗಳಿಗೆ ಉಚಿತವಾದ ಈ ಒಂಜಿ ವಿದ್ಯಾ ಮಂದಿರಡು ಶಿಕ್ಷಣ ಗುರುತಿನಚ್ಚಿನ ಕೊಲ್ಯ ಸ್ವಾಮೀಜಿ ಇತ್ತ ಅಪ್ಪನ ಪಾದದೊಟ್ಟಿಗೆ ಸೇರೊಂದಿರು ಆರ್ನ ನೆನಪು ಎಂಗ್ಲಿಗೆ ಏಪಲ ಉಂಡು. ನನ್ನ ಈ ಒಂಜಿ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗೊಂಡು ಸೌಮ್ಯರು ಮಾತಾ ಗಣ್ಯಾದಿ ಗಣ್ಯರಿಗಳ ಪ್ರಿಯರಾಯನ ಶ್ಯಾಮ್ ಭಟ್ರನ್ನ ಸನ್ಮಾನ ಪತ್ರನ ಓದಿದ್ರೆ ಮಸ್ತ್ ಖುಷಿ ಅವನು. ಹಳ್ಳಿ ವಿದ್ಯಾರ್ಥಿ ಸಂಘ ಅನುದಾನಿತ ಶ್ರೀ ಸ್ವಾಮಿ ರಾಮಾನಂದಾಶ್ರಮ ಹಿರಿಯ ಪ್ರಾಥಮಿಕ ಶಾಲೆ ಕೊಲ್ಯ ಅಂಚೆ ಕೋಟೆಕಾರು
ಶ್ರೀ ವೈ ಶ್ಯಾಮ್ ಪ್ರಕಾಶ್ ಭಟ್ ಇಂದುಗುಳಿ, ಪ್ರಧಾನ ಅರ್ಚಕರು ಶ್ರೀದೇವಿ ಮೂಕಾಂಬಿಕಾ ದೇವಸ್ಥಾನ ಕೊಲ್ಯಮಠ ಇವರಿಗೆ ಅರ್ಪಿಸುವ ಅಭಿನಂದನಾ ಪತ್ರ. ಸನ್ಮಾನಿತರೆ, ತಾವು ಮಂಜೇಶ್ವರ ತಾಲೂಕಿನ ಮುಗು ಗ್ರಾಮದ ಇಂದುಗುಳಿ ನಿವಾಸಿಗಳಾದ ವೇದಮೂರ್ತಿ ವೈ ವೆಂಕಟರಮಣ ಭಟ್ರು ಹಾಗೂ ಶ್ರೀಮತಿ ಶಾರದಾ ಅಮ್ಮನವರ 4 ಮಕ್ಕಳಲ್ಲಿ 3ನೆಯ ಪುತ್ರನಾಗಿ ದಿನಾಂಕ 8/1/1979 ಜನಿಸಿದರು. ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಮಹಾಜನ ಸಂಸ್ಕೃತ ಕಾಲೇಜು ನೀರ್ಚಾಲ್ನಲ್ಲಿ ಪಡೆದಿರುತ್ತೀರಿ. ವೇದ ಅಧ್ಯಯನವನ್ನು ಶ್ರೀ ರಾಮಚಂದ್ರಾಪುರ ಮಠ ಪೆರಾಜೆ ಮಾನ್ಯಲ್ಲಿ ಪಡೆದು ತಮ್ಮ 17ನೆಯ ವಯಸ್ಸಿನಲ್ಲಿ ಶ್ರೀ ಕ್ಷೇತ್ರ ಕೊಲ್ಯಕ್ಕೆ ಬಂದು ಶ್ರೀದೇವಿ ಮೂಕಾಂಬಿಕೆಯ ಪೂಜಾ ಕೈಂಕರ್ಯಗಳಲ್ಲಿ ತೊಡಗಿಸಿಕೊಂಡಿರುತ್ತೀರಿ. ಕಳೆದ 22 ವರ್ಷಗಳಿಂದ ಶ್ರೀ ಕ್ಷೇತ್ರ ಕೊಲ್ಯದಲ್ಲಿ ಶ್ರೀದೇವಿ ಮೂಕಾಂಬಿಕೆಯ ಪೂಜಾ ಸೇವೆಯನ್ನು ನೆರವೇರಿಸುತ್ತಾ ಬಂದಿರುವ ತಾವು ಶ್ರೀ ಜಗದ್ಗುರು ರಮಾನಂದ ಸ್ವಾಮೀಜಿಯವರಿಗೆ ಅತ್ಯಂತ ಪ್ರೀತಿ ಪಾತ್ರರಾಗಿದ್ದೀರಿ. ಶ್ರೀಮತಿ ಸುನೀತಾರವರೊಂದಿಗೆ ವಿವಾಹವಾಗಿ ಆದಿತ್ಯ ರಮಣ ಮತ್ತು ಆರ್ಯ ರಮಣ ಎಂಬ ಮಕ್ಕಳನ್ನು ಪಡೆದು ಸುಖ ಸಂಸಾರವನ್ನು ನಡೆಸುತ್ತಿದ್ದೀರಿ. ಪ್ರಾಮಾಣಿಕ ವ್ಯಕ್ತಿಯಾಗಿರುವ ತಾವು ಮಾಡುವ ಧಾರ್ಮಿಕ ಹಾಗೂ ಸಾಮಾಜಿಕ ಸೇವೆಯು ಇನ್ನೂ ಮುಂದಕ್ಕೂ ನಿರಂತರವಾಗಿ ಮುನ್ನಡೆಯಲಿ ಎಂದು ಹಾರೈಸುತ್ತೇವೆ. ದೇವರು ತಮಗೆ ಆಯುರಾರೋಗ್ಯ, ಸುಖ ಸಂಪತ್ತು, ನೆಮ್ಮದಿಯನ್ನು ಸದಾ ಕರುಣಿಸಲಿ ಮತ್ತು ನಿಮ್ಮ ಸೇವೆಯಲ್ಲಿ ಇನ್ನೂ ಹೆಸರು ಗಳಿಸುವಂತಾಗಲಿ ಎಂದು ಶುಭ ಹಾರೈಸುತ್ತಾ ಈ ಅಭಿನಂದನಾ ಪತ್ರವನ್ನು ಗೌರವಪೂರ್ವಕವಾಗಿ ನಿಮಗೆ ಅರ್ಪಿಸುತ್ತಿದ್ದೇವೆ. ಅಭಿನಂದನೆಗಳು. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಹಳೆ ವಿದ್ಯಾರ್ಥಿ ಸಂಘ, ಅನುದಾನಿತ ಶ್ರೀ ಸ್ವಾಮಿ ರಮಾನಂದಾಶ್ರಮ ಹಿರಿಯ ಪ್ರಾಥಮಿಕ ಶಾಲೆ ಕೊಲ್ಯ. ಅಭಿನಂದನೆ ಮಾಡ್ಕೊಳ್ಳಿಕ್ಕೆ ಸುರಕಾದ ಮಾಬಲ್ ಶೆಟ್ ಅಧ್ಯಕ್ಷರು ಪೇಟ ಇದು ಸನ್ಮಾನ ಮಾಡ್ಕೊಡು. 5 ಪಕ್ಕ ಸಾಲು ಅಂಚನೆ ಫಲವಸ್ತು ಮಾಲೆ ಪಾಡ್ದು ಯಶೋಧರ್ ಚೌಟೇರು ಇದ್ರ ಬೋರ್ಡ್ ಅಂಚನೆ ಪ್ರವೀಣ್ ಬಸ್ತಿ ಅಭಿಷೇಕ್ ಈ ಒಂಜಿ ಕ್ಷೇತ್ರದ ಕರಿನ 22 ವರ್ಷದಿಂದ ಅಪ್ಪನ ಸೇವೆ ಒಂದು ಪುನಚ್ಚಿನ ಪ್ರಧಾನ ಅರ್ಚಕರಾದ ಪುನಚ್ಚಿನ ಶ್ಯಾಮ್ ಪ್ರಕಾಶ್ ಭಟ್ ಇಂದುಗುಳಿ ನಲ್ಲಾತು ಈ ಒಂಜಿ ಅಪ್ಪನ ಸೇವೆ ಪುನಚ್ಚಿನ ಅವರಿಗೆ ಅವ್ರನ್ನ ಇಲ್ಲದ ಕೆಲೆಗೆ ಆರೋಗ್ಯ ಐಶ್ವರ್ಯ ಕೊಡ್ತು ಅಪ್ಪ ಕಾಪಾಡಂತ ಏಕಲ ಈ ವೇದಿಕೆ ಮುಖಾಂತರ ಅಪ್ಪನ ಪ್ರಾರ್ಥನೆ ಮಾಡ್ತದಲ್ಲ. ದಯಮಂತು ಮಾತಾ ಅತಿಥಿಗಳು ನಂಗೆ ಅಲ್ಲಿ ವಿದ್ಯಾ ಸಂಘ ಪೂರ ಪಿರಿಯಡ್ ಒಂದಲ್ಲೇ ಫೋಟೋಗೋಸ್ಕರ ದಯಮಂತು ಎದುರು ಸೋಮೇಲು ಅಭಿನಂದನೆ ಸ್ವೀಕಾರ ಮಂತಿನ ಅಂಚಿನ ಎಂಕಲ ಪ್ರೀತದ ಲೆಪ್ಪು ಬೈದಿನ ಶ್ಯಾಮ್ ಪ್ರಕಾಶ್ ಭಟ್ ಅಂಚಿನ ಮಂತಿನ ಮಾತ ಗಣ್ಯಾದಿ ಗಣ್ಯರಿಗಳ ಸೌಮ್ಯ ಸಂದಾದ ಮಂದದಲ್ಲ ಆ ರೀತ ಕಾರ್ಗೆ ಚಕ್ರ ಘಟಕ ತಿರ್ಗೊಂದುಲ್ಲೇರಿ ಪುರ ಅಧ್ಯಕ್ಷರಾಗ ತಿಕ್ಕುನಿ ಕಮ್ಮಿ ಎಂಗ್ಲಿ ಗಾಣಲ ಎಂಕ್ಲ ಅಂಜಿ ಲೆಪ್ಪುಗ ಪ್ರೀತಿದ ಬೈದೇರು ಅವರಿಗೆ ಎಂಕ್ಲ ಮಾಜಿ ಅಧ್ಯಕ್ಷರಾದ ಅಂಚಿನ ಶೈಲೇಶ್ ನಾಯ್ಕ ಮೇರೆ ಸಾಲಬಕ ಸ್ಮರಣಿಕೆ ಕೊಡ್ತು ಗೌರವಿಸಲು ವಿನಂತಿ ಮಂದಲ್ಲ. ಬಟ್ ಇತ್ತ ನಿಕ್ಲೇದ್ರು 2013 हरि ओम. श्री स्वामी रमानंद संपूजे देवी मूकांबिके शुभे कोल्य स्थिते जगन्माता सर्वेषां मंगलಂ. ಅನುದಾನಿತ ಶ್ರೀ ಸ್ವಾಮಿ ರಮಾನಂದಾಶ್ರಮ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ 4ನೆಯ ವಾರ್ಷಿಕೋತ್ಸವದ ಅಂಗವಾಗಿ ವರದಿ ಮಂಡನೆ ಮಾಡಲು ಸಂತೋಷ ಪಡುತ್ತಿದ್ದೇನೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ 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 ಜಗದ್ಗುರು ರಮಾನಂದ ಸ್ವಾಮೀಜಿ ಮಹಾಸಂಸ್ಥಾನಂ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಮುಖ್ಯೋಪಾಧ್ಯಾಯಿನಿ ಮತ್ತು ಅಧ್ಯಾಪಕ ವೃಂದ, ಅನುದಾನಿತ ಶ್ರೀ ಸ್ವಾಮಿ ರಮಾನಂದಾಶ್ರಮ ಹಿರಿಯ ಪ್ರಾಥಮಿಕ ಶಾಲೆ ಕೊಲ್ಯ ಇವರ ಸಲಹೆ ಮೇರೆಗೆ ಶ್ರೀ ಕ್ಷೇತ್ರದಲ್ಲಿ ಹಳೆ ವಿದ್ಯಾರ್ಥಿ ಸಂಘವು ತಾರೀಕು 20/11/2016 ಪ್ರಾರಂಭಗೊಂಡಿದೆ. ಕಳೆದ ವರ್ಷ ತಾರೀಕು 19/2/2019 ರಂದು ಶ್ರೀ ಕ್ಷೇತ್ರದ ಜಾತ್ರಾ ಮಹೋತ್ಸವದ 2ನೇ ದಿನದಂದು ಹಳೆ ವಿದ್ಯಾರ್ಥಿ ಸಂಘದ ತೃತೀಯ ವಾರ್ಷಿಕೋತ್ಸವದ ಅಂಗವಾಗಿ ಸಭಾ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಸಭೆಯಲ್ಲಿ ನಮ್ಮ ಪರಿಸರದ ಶ್ರೀ ನಾಗೇಶ್ ಗಟ್ಟಿ ಮತ್ತು ಶಾಲೆಯ ನಿವೃತ್ತ ಅಧ್ಯಾಪಕರು ಶ್ರೀ ಯು ಸುಂದರ್ ಭಟ್ ಇವರನ್ನು ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮವು ಯಶಸ್ವಿಯಾಗಿ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿರುತ್ತದೆ.
7ನೇ ತರಗತಿಯಲ್ಲಿ ಗರಿಷ್ಠ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲಾಯಿತು. ಶ್ರೀ ಸ್ವಾಮಿ ರಮಾನಂದಾಶ್ರಮ ಹಿರಿಯ ಪ್ರಾಥಮಿಕ ಶಾಲೆ ಹಳೆ ವಿದ್ಯಾರ್ಥಿ ಸಂಘದ 4ನೇ ವರ್ಷದ ಮಹಾಸಭೆಯು ಮತ್ತು ಜಾತ್ರಾ ಮಹೋತ್ಸವದ ತಯಾರಿ ಸಭೆಯು ತಾರೀಕು 2/2/2020 ರವಿವಾರ ಮಧ್ಯಾಹ್ನ 3:30ಕ್ಕೆ ಶ್ರೀ ಕೊಲ್ಯ ಮಠದಲ್ಲಿ ಜರುಗಿತು. ಈ ಸಭೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ನೂತನ ಪದಾಧಿಕಾರಿಗಳನ್ನು ನೇಮಿಸಲಾಯಿತು. ಹಳೆ ವಿದ್ಯಾರ್ಥಿ ಸಂಘದ ಗೌರವ ಸಲಹೆಗಾರರಾಗಿ ಶ್ರೀಮತಿ ಪದ್ಮಾವತಿ ಮುಖ್ಯೋಪಾಧ್ಯಾಯಿನಿ, ಶ್ರೀ MC ಕೋರೆ ಅಧ್ಯಾಪಕರು, ಶ್ರೀಮತಿ ಗುಣವತಿ ಆಚಾರ್ಯ ಶ್ರೀ ಸ್ವಾಮಿ ರಮಾನಂದಾಶ್ರಮ ಭಜನಾ ಮಂಡಳಿ ಮತ್ತು ಮಹಿಳಾ ಮಂಡಳಿ, ಶ್ರೀಮತಿ ಜಯಂತಿ ಅಧ್ಯಾಪಕರು, ಶ್ರೀ ಮಹಾಬಲ ಶೆಟ್ಟಿ ಅಧ್ಯಕ್ಷರು ಮ್ಯಾನೇಜಿಂಗ್ ಟ್ರಸ್ಟ್, ಶ್ರೀ B ನಾರಾಯಣ ಕುಂಪಲ ಕಾರ್ಯದರ್ಶಿ. ಹಳೆ ವಿದ್ಯಾರ್ಥಿ ಸಂಘದ ನೂತನ ಪದಾಧಿಕಾರಿಗಳು: ಅಧ್ಯಕ್ಷರು ಶ್ರೀ ಧೀರಜ್ ಗಟ್ಟಿ, ಉಪಾಧ್ಯಕ್ಷರು ಶ್ರೀ ಜಗದೀಶ್ ಕೊಲ್ಯ, ಪ್ರಧಾನ ಕಾರ್ಯದರ್ಶಿಯಾಗಿ ಗಣೇಶ್ ಗಟ್ಟಿ, ಜೊತೆ ಕಾರ್ಯದರ್ಶಿಯಾಗಿ ಲೋಹಿತ್ ಬಂಗೇರ, ಕೋಶಾಧಿಕಾರಿಯಾಗಿ ಸೂರಜ್ ಮಹಾಲೆ, ಸಂಘಟನಾ ಕಾರ್ಯದರ್ಶಿಯಾಗಿ ಕಿರಣ್ ಕೊಲ್ಯ. ಈ ಸಭೆಯಲ್ಲಿ ಶಾಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವ ಬಗ್ಗೆ ಚರ್ಚಿಸಿ ಎಲ್ಲರ ಅನುಮತಿ ಮೇರೆಗೆ ವಿದ್ಯಾರ್ಥಿ ವೇತನವನ್ನು ರದ್ದುಗೊಳಿಸಿ ಆ ಮೊತ್ತವನ್ನು ಶಾಲೆಯ ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗ ಮಾಡುವಂತೆ ಅನುಮೋದಿಸಲಾಯಿತು. ಸಂಘಕ್ಕೆ ಹಣವನ್ನು ಸಂಗ್ರಹಿಸುವ ವಿಚಾರದ ಬಗ್ಗೆ ಚರ್ಚಿಸಲಾಯಿತು. ಈಗ ಶಾಲೆಯ ಶೌಚಾಲಯದ ಸ್ಥಿತಿ ಹದಗೆಟ್ಟಿದ ಆಗಿದೆ. ಇದರಿಂದ ಮಕ್ಕಳಿಗೆ ತುಂಬ ತೊಂದರೆಯಾಗುತ್ತಿದೆ. ಶಾಲೆಯ ಶೌಚಾಲಯವನ್ನು ಪುನಃ ನಿರ್ಮಾಣ ಹಾಗೂ ಬಣ್ಣ ಬಳಿಯುವ ಬಗ್ಗೆ ಈ ಕಾರ್ಯಕ್ರಮವನ್ನು ಮಾಡುವ ಬಗ್ಗೆ ಚರ್ಚಿಸಲಾಯಿತು. ಮುಂದಿನ ಸಭೆಯಲ್ಲಿ ಯೋಜನೆ ರೂಪಿಸಲಾಗುವುದು. ಇದರ ಖರ್ಚು ಅಂದಾಜು 2 ಲಕ್ಷ ಎಂದು ಅಂದಾಜಿಸಲಾಗಿದೆ. ಇದಕ್ಕೆ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಹಾಗೂ ದಾನಿಗಳು ಸಹಕಾರವನ್ನು ಕೊಡಬೇಕೆಂದು ಈ ಮೂಲಕ ಕೋರುತ್ತೇವೆ. ಶಾಲೆಯ ಮುಖ್ಯೋಪಾಧ್ಯಾಯಿನಿ ಮತ್ತು ಅಧ್ಯಾಪಕರ ಸಲಹೆ ಮೇರೆಗೆ 2017ರಂದು ಪ್ರಾರಂಭ ಮಾಡಿದ ಅಂದರೆ ಶಾಲಾ ಪ್ರಾರಂಭ ದಿನದಿಂದ ಹಾಗೂ 2018, 2019 ಹಾಗೂ ಇಲ್ಲಿಯವರೆಗೆ ಹೊಸದಾಗಿ ದಾಖಲಾದ ಮತ್ತು ಉಳಿದ ವಿದ್ಯಾರ್ಥಿಗಳಿಗೆ ನಾವು ವಾಹನದ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಬಂದಿರುತ್ತೇವೆ. ಈ ವ್ಯವಸ್ಥೆಗೆ ಶಾಲಾ ಅಧ್ಯಾಪಕ ವೃಂದದವರು ನಮ್ಮ ಜೊತೆ ಸಹಕಾರವನ್ನು ಕೊಟ್ಟಿರುತ್ತಾರೆ. ಶಾಲಾ ಮಕ್ಕಳ ವಾಹನದ ವ್ಯವಸ್ಥೆಗೆ ನಮ್ಮ ಹಳೆ ವಿದ್ಯಾರ್ಥಿಗಳು, ಊರಿನ ಹಲವಾರು ದಾನಿಗಳು ಸಹಾಯ ಮಾಡುತ್ತಾ ಬಂದಿರುತ್ತಾರೆ. ಇದಕ್ಕೆ ಎಲ್ಲರಿಗೂ ನಾವು ಕೃತಜ್ಞಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಇವತ್ತು ನಮ್ಮ ವೇದಿಕೆಯಲ್ಲಿ ಶ್ರೀಮತಿ ಪೂರ್ಣವಾಣಿಜಿ ಹಿರಿಯ ಸಹಾಯಕಿ ವಿಧಾನಸೌಧ ಕರ್ನಾಟಕ ಸರ್ಕಾರ ಹಳೆ ವಿದ್ಯಾರ್ಥಿನಿಯರು ಹಾಗೂ ಶ್ರೀ ಮಯೂರಚಂದ್ರ JK ಕೊಲ್ಯ ಪ್ರಬಂಧಕರು ಕರ್ನಾಟಕ ಬ್ಯಾಂಕ್ ಪ್ರಧಾನ ಕಚೇರಿ ಇವರು ಹಳೆ ವಿದ್ಯಾರ್ಥಿ ಹಾಗೂ ಶ್ರೀ ನರೇಶ್ ಕುಲಾಲ್ ಯುವ ಉದ್ಯಮಿ ಇವರು ಹಳೆ ವಿದ್ಯಾರ್ಥಿ. ಇವರಂತೆ ಅನೇಕ ವಿದ್ಯಾರ್ಥಿಗಳು ಇಲ್ಲಿನ ಗುರುಕುಲ ಶಿಕ್ಷಣವನ್ನು ಪಡೆದು ಎಂಜಿನಿಯರ್, ಡಾಕ್ಟರ್, ಅಧ್ಯಾಪಕರು, ಕ್ರೀಡಾಪಟು, ಸರ್ಕಾರಿ ಅಧಿಕಾರಿ, ರಾಜಕೀಯ ಕ್ಷೇತ್ರ, ಉದ್ಯಮ ಇನ್ನು ತಮ್ಮದೇ ಆದ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಸಮಾಜದಲ್ಲಿ ಗುರುತಿಸಿಕೊಂಡಿರುತ್ತಾರೆ. ನಾವು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ 4ನೇ ವಾರ್ಷಿಕೋತ್ಸವದ ಈ ಸಭಾ ಕಾರ್ಯಕ್ರಮ ಮೂಲಕವಾಗಿ ವಿನಂತಿಸುವುದೇನೆಂದರೆ, ಶಾಲಾ ಮಕ್ಕಳದ ವಾಹನ ವ್ಯವಸ್ಥೆಯನ್ನು ಇನ್ನೂ ಮುಂದುವರಿಸಿಕೊಂಡು ಹೋಗಬೇಕಾಗಿ ಯೋಚನೆ ಮಾಡಿದ್ದೇವೆ. ಇದರಿಂದ ನಾವು ಈಗ ನಮ್ಮ ಹಳೆ ವಿದ್ಯಾರ್ಥಿ ಸಂಘದಿಂದ 4,000 ಹಾಗೂ ಅಧ್ಯಾಪಕ ವೃಂದದಿಂದ 4,000 ಒಟ್ಟು ತಿಂಗಳಿಗೆ 8,000 ರೂಪಾಯಿಯನ್ನು ನಾವು ನೀಡುತ್ತಾ ಬಂದಿರುತ್ತೇವೆ. ಈ ವ್ಯವಸ್ಥೆಗೆ ಇನ್ನೂ ಎಲ್ಲರ ಸಹಕಾರವನ್ನು ಈ ಮೂಲಕ ಕೋರುತ್ತಿದ್ದೇವೆ. ತಮಗೆ ಪರಿಚಯ ಇರುವ ಎಲ್ಲ ಹಳೆಯ ವಿದ್ಯಾರ್ಥಿಗಳನ್ನು ಕರೆತನ್ನಿ ಸದಸ್ಯರಾಗಿ ನಾವೆಲ್ಲರೂ ಶ್ರೀ ಕೊಲ್ಯ ಮಠ ಹಾಗೂ ಶಾಲೆಯ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸೇವೆಯನ್ನು ನೀಡಿ ಶ್ರೀದೇವಿ ಮೂಕಾಂಬಿಕೆಯ ಹಾಗೂ ಶ್ರೀ ರಾಮಾನಂದ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆಯೋಣ. ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಆರ್ಥಿಕ ವ್ಯವಹಾರವನ್ನು ಕೆನರಾ ಬ್ಯಾಂಕ್ ಕೋಟೆಗಾರ ಶಾಖೆಯ ಮೂಲಕವಾಗಿ ನಡೆಸಲಾಗುತ್ತಿದೆ. ನಮ್ಮ ಖಾತೆ ಸಂಖ್ಯೆ 305910002056. ಧನ ಸಹಾಯ ಮಾಡುವವರು ನಮ್ಮ ಬ್ಯಾಂಕ್ ಖಾತೆಗೆ ಕಳಿಸಬೇಕೆಂದು ವಿನಂತಿಸುತ್ತೇವೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದ. ಇಡೀ ಶಾಲೆ ಉಳ್ಳೇರು ದಯಪಂಡ ಇತ್ತ ಪರಿಸ್ಥಿತಿ ಅಂಚುಂಡು ದಯಪಂಡ ಪ್ರತಿಯೊರಿನ ಇಲ್ಲದಾಗ್ಲ ಒಂಜೆ ಎನ್ನ ಬಾಲ ಇಂಗ್ಲಿಷ್ ಮೀಡಿಯಂ ಬೋರ್ಡು ಇಂಗ್ಲಿಷ್ ಮೀಡಿಯಂ ಬೋರ್ಡು ಪ್ರತಿಯೊರಿನ ಕನಾವೆ ಆಂಡಲ ಎಂಕಲಿ ಒಂಜಿ ಶಾಲೆದ ಸ್ಥಿತಿನ ತೋದು ಕರಿನ 4 ವರ್ಷ ಇಂಚ ಮಸ್ತ್ ಪ್ರಯತ್ನ ಬರೋದಿಲ್ಲ. ಓಡೆ ಮುಟ್ಟ ಬಂಡ ಎಂಗ್ಲು ಕೆಲವು ಇಲ್ಲದಕ್ಲ ಪ್ರಪಂಚ ಇಂಚ ಜೋಗ್ಲಿಂಡಿಯ ಕಡಪವಲ್ಲಿ ನಗ್ಲನ್ ಪೇರು ಬೋಡ್ ಚೇತು ದೂರ ಭಂಗ ಬಂದು ಐಕೋ ರಿಕ್ಷಾದ ವ್ಯವಸ್ಥೆ ಎಲ್ಲ ಮಂತದೆ ಎಂಗ್ಲಿ ಆ ರಿಕ್ಷಾ ಪಾಡ್ದಕ್ಕೆ ಒಂತೆ ಜೋಕುಲ ಸಂಖ್ಯೆ ಜಾಸ್ತಿ ಆತೇನೆ
ಬಾರಿ ಖುಷಿ ಉಂಡು ಅಂಚನೆ ಬೊಕ್ಕೊಂಜಿ ವಿಶೇಷ ಪಂಡ ಕರಿನ ವರ್ಷದ್ದು ಈ ವರ್ಷ ಎಂಕ್ಲ ವಿದ್ಯಾರ್ಥಿನ ಸಂಖ್ಯೆ ಜಾಸ್ತಿ ಆದ ನಲಿವಿದ್ಯಾ ಸಂಘದ ಐಕ್ ವಾಟ್ಸಾಪ್ ಫೇಸ್ಬುಕ್ ಮಂತಿನಾಗ ಒಂಜಿ ಎನ್ನ ಮಲ್ಲ ನಮಸ್ಕಾರ ದಯಪಂಡ ಫೇಸ್ಬುಕ್ ಕೂಡ ಒಂಜಿ ಮುರನಿ ಪಾರ್ಲ ಕೊಡ್ಲಿ ಮಸ್ತ್ ರಿಕ್ವೆಸ್ಟ್ ಕಡಬೋದು ಅಕ್ಲ ಮೊಬೈಲ್ ನಂಬರ್ ಪೂರ ಕಡಬೋದು ಎಂಕ್ಲ ಫಾರಿನ್ ಉಲ್ಲ ಬೆಂಗಳೂರು ಉಲ್ಲ ಮೈಸೂರು ಅಕ್ಲ ಪೂರ ಆಡ್ ಮಂತದ್ದು ಎಂಕ್ಲ ಎನ್ನ ನಂಚಿನ ಒಂಜಿ ಧನ ಸಹಾಯ ಅಕ್ಲ ಕೊಡ್ತೀರಿ ಬೊಕ್ಕೊಂಜಿ ನಮಸ್ಕಾರ ಕೊರ್ಪುನಿ ಪೇಪಾವನ್ನು ಬೊಕ್ಕ ಗೂಗಲ್ ಪೇ ಮಂತದ್ದು ದಾಯಗೊಂಜಿ ನಮಸ್ಕಾರ ದಯಪಂಡ ಐತ ಮುಖಾಂತರ ಎಂಕ್ಲಿ ಮಸ್ತ್ ಜನ ಕಾಸು ಕಡಬೋದೇರಿ ದಯಪಂಡ ಇತ್ತ ತಾಂತ್ರಿಕ ವರ್ಗ ಅಂಚಾದಿನಟ್ಟು ಎಂಕ್ಲ ಎಂಚೋಲ್ಲ ಮಸ್ತ್ ಖುಷಿ ಉಂಡು ಮೂರನೇ ಎಂಕಲ್ ಕರಿನ ವರ್ಷ ಪೈಂಟ್ ದೇವಸ ಮಂತದ ಪಂಡ ಪಿದೆ ಮಂತದ ಒಲೆ ಮನ್ಪ ರಾತ್ರಿ ಈ ವರ್ಷ ಮನ್ಪ ಬೊಕ್ಕೊಂಜಿ ಜಗದೀಶ್ ಪನ್ಲಕನೆ ಒಂಜಿ ಟಾಯ್ಲೆಟ್ ಮಸ್ತ್ ಬೇಜಾರಾಗ್ಬಿಡ್ತು ನಾಗ ಬರ್ಸಬ್ರ ನೀರು ತಂದೇನು ಐಕೆ ನೀವು ವೇದಿಕೆ ಮುಖಾಂತರ ಪನಲ್ಲ ಬರ್ಪಿ ವರ್ಷ ಸಾಲು ಸುರಾಪ್ ನೋಡ್ದು ಅವೇನೊಂದು ಪೊರ್ಲದ ಶೌಚಾಲಯ ಮನ್ಪನ ಅವನಿಗೆ ಕರ್ತವ್ಯ ಎಂಕಲ್ನ ಮೂಲ ಮಸ್ತ್ ಜನ ಮೂಲ ಕಲ್ತಿನಕ್ಲಿರೋ ಓಲ್ಡ್ ಸ್ಟೂಡೆಂಟ್ ಇತ್ತ ಪೂರ ಪೋಪನಕ್ಲಿ ದಯಮಂತ ಎಂಗ್ಲು ಒಂಜಿ ಮಲ್ಲ ಸಹಕಾರ ಕೊರ್ಲಿ ಒಂಜಿ 2-3 ಜನ ಫೋನ್ ಮಂತದ್ದು ಐಕೆ ಎಂಚಿನ ಸಾಮಾಗ್ರಿ ಬೋರ್ಡು ಪಂಡೆ ಪುದರ ಪನ వచ్చింది ಆ ವ್ಯಕ್ತಿಲ ಒಂಜಿ ಮಲ್ಲ ಅಮೌಂಟ್ ಕೊರ್ಪೆಂದು ಬಂದಿರಿ ಅಂಚ ಪೂರ ಈ ಅಪ್ಪನ ಆಶೀರ್ವಾದ ಗುರುಕುಲ್ನ ಅನುಗ್ರಹ ಪನೊಂದು ನನ್ನ ಜಾಸ್ತಿ ಪಾದರಾಬುಜಿ ನಿಜವಾದ ಉದ್ಘಾಟನೆ ಮನ್ಪೇರಿತೀನಿ ಚಂದ್ರಣ್ಣ ಯಾರು ಬನ್ನವಂತೆ ಲೇಟ್ ಅಂಡ್ ಆರ್ನ ಬದಲು ಯಶೋಧರನ್ನೇ ಮಂತೇರು ಅಂಚ ಉದಿಪನ ಮಂತಿನ ನಿಕ್ಲ ಮಾತು ತೆರಿಲಕ್ಕನೆ ನಮ್ಮ ಇಡೀ ರಾಷ್ಟ್ರದ ಗಣಪತಿ ಕೊಲ್ಲವೇರು ಅವು 1 ತಿಂಗಳು 2 ತಿಂಗಳು ಪೂರ ಶೋಭಾಯಾತ್ರೆ ಮನ್ಪೇರು ಮಸ್ತ್ ದಿನ ದೀದು ಆಂಡ ಒಂಜಿ ಶಾಂತಿವತ ಅದು ಬಾರಿ ಪೊರ್ಲದ ಶೋಭಾಯಾತ್ರೆ ಪಂಡ ಒಂಜಿ ಹಿಂದಿ ಯೋಜನೆದ ನೇತ್ರ ನಡಪನಂಚಿನ ಮಂಗಳೂರು ಗಣೇಶೋತ್ಸವದ ಶೋಭಾಯಾತ್ರೆ ಬಾರಿ ಪುಗರ್ತೆ ಬಡಿತಿನ ಐತ ಮುಂದಾಳತ್ವ ವಹಿಸಿನಾರು ಯಶೋಧರ ಚೌಟ ಆರಿತ ಕೇಂದ್ರೀಯ ಮಂಡಲದ ಅಧ್ಯಕ್ಷರಾದ ಉಲ್ಲೇರು ನಮ್ಮೊಂಜಿ ಪ್ರೀತಿಯಲ್ಲಿ ಬೈದೇರು ಆರು ಉದಿಪನದ ರಡ್ಡು ಪೊರ್ಲದ ಮದಿಪುಣ ಕೊರಡೊಂದು ಆಡ ವಿನಂತಿ ಬಂದದ್ದು ಆಸೀನರಾಗಿರ್ತಕ್ಕಂತಹ ಮಿತ್ರರು ಆಗಿರುವಂಥ ಚಂದ್ರಾಸ್ ಪಂಡಿತ್ ಅವರು ಹಾಗೂ ನಮ್ಮ ಗುರುಗಳಾದಂತಹ ಉಮಾಭಟ್ ಶೆಟ್ರೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಸೇರಿರುವ ಆತ್ಮೀಯರು ಮಾತೆಯರು ಮತ್ತು ಮಕ್ಕಳು ಪ್ರಪ್ರಥಮವಾಗಿ ನಾನು ಈ ಪ್ರಾಥಮಿಕ ಶಾಲೆಯ ಕೊಂಡೆ ಇದರ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಪದಾಧಿಕಾರಿಗಳನ್ನು ಸದಸ್ಯರುಗಳನ್ನು ಭಾಳಷ್ಟು ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಈ ನೀವು 4 ವರ್ಷದಿಂದ ಈ ಕಾರ್ಯಕ್ರಮ ಮಾಡೋದಾದರೂ ನಿಮ್ಮ ಮನಸ್ಸಿನಲ್ಲಿ ಬೇಕಾದಷ್ಟು ಆಸೆ ಆಕಾಂಕ್ಷೆಗಳಿವೆ. ನೀವೆಲ್ಲರೂ ಪ್ರಾಥಮಿಕ ಶಿಕ್ಷಣವನ್ನು ಪಡೆದಂಥ ಸಂಸ್ಥೆಗೆ ನಮ್ಮಿಂದ ಏನಾದರೂ ಆಗಬೇಕು, ನಾವು ಏನಾದರೂ ಮಾಡಿಕೊಡ್ಬೇಕೆನ್ನುವಂಥ ತುಡಿತ ಇದೆಯಲ್ಲ, ಇದಕ್ಕೆ ದೊಡ್ಡದೊಂದು ಸಲಾಮನ್ನು ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಲ್ಲಿ ನಾನು ನಮ್ಮ ಸ್ವಾಮೀಜಿಗಳನ್ನು ನೆನಪಿಸಿಕೊಳ್ಳುವಂಥದ್ದು ನನ್ನ ಆದ್ಯ ಕರ್ತವ್ಯ. ನಮ್ಮೆಲ್ಲರ ಮಾರ್ಗದರ್ಶಕರು ಅಷ್ಟೇ ಹೇಳಲಿಕ್ಕೆ ಅಲ್ಲ, ಅವರು ನಮ್ಮ ಇಡೀ ಹಿಂದೂ ಸಮಾಜದ ಮಾರ್ಗದರ್ಶಕರಾದ ರಮಾನಂದ ಸ್ವಾಮೀಜಿಯವರನ್ನು ನಾನು ಸಾಷ್ಟಾಂಗ ನಮಸ್ಕಾರವನ್ನು ಗೈತೇನೆ. ಈ ಮೂಲಕ 80ರ ದಶಕದಲ್ಲಿ ಈ ಸ್ವಾಮೀಜಿಗಳು ಅಂತೇಳಿ ನಮ್ಮ ಹಿಂದೂ ಯುವಜನ 1989ರಲ್ಲಿ ಪ್ರಾರಂಭವಾದ ಆ ದಿನಗಳಲ್ಲಿ ಒಂದು 6 ಜನ ಕೂತ್ಕೊಂಡು ನಮ್ಮ ಸಂಘಟನೆಯನ್ನು ಪ್ರಾರಂಭಿಸಬೇಕು ಎನ್ನುವಂಥ ಮನಸ್ಸನ್ನು ಮಾಡಿದರು. ಅದರಲ್ಲಿ ಒಂದು ನಮ್ಮ ಕೊಲ್ಯ ಸ್ವಾಮೀಜಿಯವರಂತ ಹೇಳಲಿಕ್ಕೆ ನಾನು ಭಾಳಷ್ಟು ಹೆಮ್ಮೆಯನ್ನು ಪಡ್ಕೊಳ್ತೇನೆ. ಸ್ಥಾಪಕರಲ್ಲಿ ಒಂದು ಸದಸ್ಯ 6 ಜನರಲ್ಲಿ ನಮ್ಮ ಕೊಲ್ಯ ಸ್ವಾಮೀಜಿಗಳು. ಆ ದಿನಗಳಲ್ಲಿ ನಾವು ನಿತ್ಯ ನಿರಂತರವಾಗಿ ಈ ಕ್ಷೇತ್ರದ ಸಂಪರ್ಕವನ್ನು ನಾವು ಇಟ್ಟುಕೊಂಡಿದ್ದೆವು. ನಮ್ಮ ಸಂಪರ್ಕವನ್ನು ಕೂಡ ಅವರು ಭಾಳಷ್ಟು ಇಟ್ಕೊಂಡಿದ್ದರು. ಅಂಥ ಒಂದು ದಿವ್ಯ ಚೇತನಕ್ಕೆ ಅಗಾಧವಾದ ಒಂದು ಸಮಾಜದ ಬಗ್ಗೆ, ನಮ್ಮ ಹಿಂದೂ ಸಮಾಜದ ಬಗ್ಗೆ ಬಹಳಷ್ಟು ಆಸೆ ಆಕಾಂಕ್ಷೆಗಳಿತ್ತು. ದೇವರವರನ್ನು ಸ್ವಲ್ಪ ಬೇಗನೆ ಕೊಂಡೋದ ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಆದರೂ ಅವರು ಹಾಕಿಕೊಟ್ಟ ಅನೇಕ ಈ ದೇವಸ್ಥಾನದ ಒಟ್ಟಿಗೆ ಈ ಶಾಲೆ ಕೂಡ ಅವರ ಒಂದು ಕನಸು. ಆ ಶಾಲೆಯ ಈಗಾಗಲೇ ನೀವು ವೇದಿಕೆಯಲ್ಲಿ ನಿಮ್ಮ ವರದಿಯಲ್ಲಿ ಓದಿದ್ರಿ, ಈ ಶಾಲೆಗೆ ಬೇಕಾದಷ್ಟು ಕೆಲಸ ಕಾರ್ಯಗಳನ್ನು ಹುಮ್ಮಸ್ಸು ನಿಮ್ಮಲ್ಲಿ ಉಂಟು. ಅದರ ಒಟ್ಟಿಗೆ ಆ ಚೇತನ ನಿಮ್ಮ ಬೆನ್ನ ಹಿಂದೆ ಇದೆ ಎನ್ನುವಂಥ ಮಾತನ್ನು ಹೇಳ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸೊಲ್ಮೆಲು ಯಶೋಧ ಚೌಟಿ ಮೇರೆಗೆ ಇನ್ನಿರ್ದ ಬೊಕ್ಕ ಎಲ್ಲೊಂಜಿ ಎಂಕ್ಲ ಅಲಿವಿದರ್ ಸಂಘದ ಒಟ್ಟಿಗೆ ಸಂಪರ್ಕದಿ ಒಂದು ಎಂಗ್ಲಿಗೆ ಸಲಹೆ ಸಹಕಾರ ಕೋರೋದು ಬರೋದಕ್ಕೆ ಏನೊಂದಲ್ಲ ಚಂದ್ರಾಸನ್ನೇ ఇక్కడ ಕುಲ್ಲನ ಬಂತೇನೆ ಒಂದು ಅರ್ಜೆಂಟ್ ಬೇದ ಕಾರ್ಯಕ್ರಮ ಪೋಯರೊಂದೊಂದು ಆರು ಎಂಕ್ಲ ಕಾಪವಜ ದಯಪಂಡ ಆ ರೀತಿ ಬಿಸಿ ನನಗೆ ಮಾತಿರಲ್ಲ ಗೊತ್ತುಂಡು. ಆರು ಇನ್ನಿತ ಕಾರ್ಯಕ್ರಮದ ಬಗ್ಗೆ ಒಂಜಿ ಪೊರ್ಲದ ರಡ್ಡು ಮದಿಪುನ ಕೊರಡೊಂದು ಚಂದ್ರಸ್ ಪಂಡಿತ ಏನೊಂದಿಲ್ಲ ಆರ ಸ್ಪೀಚ್ ಯಾಕಡೆ ಏರ್ಪುರ ಮೂಲ ಅಂಗನವಾಡಿ ಜೋಗುಲು ನಲ್ತೀರ ಅಕ್ಲೆ ಪುರ ಒಂಜಿ ಸ್ಮರಣಿಕೆ ಕೊರ್ರಲ್ಲ ದಯಮತ್ತು ಜೋಕ್ಲು ಹೋಲಿತ್ತಲ್ಲ ಎದುರು ಬರೋದು ವಿನಂತಿ. ಅಪ್ಪೆ ಮೂಕಾಂಬಿಕೆನ ಪಾದಕ ತರತಕ್ಕ ಒಂದು ಈ ಕ್ಷೇತ್ರದ ಗುರುವರ ನಂಚಿನ ಸ್ವಾಮಿ
ರಮಾನಂದ ಸ್ವಾಮಿಗಳ ಪಾದಗೆ ತರತಕ್ಕ ಒಂದು ಸ್ವಾಮಿ ರಮಾನಂದ ಸ್ವಾಮಿಲನ ಕನಸಿದ ಒಂಜಿ ಆಸ್ತಿ ಶಾಲೆ ವಿದ್ಯೆ ಬೊಕ್ಕ ನುಪ್ಪು ಒಂದು ರಡ್ಡು ಕುರುಡು ಬಂದರ್ನ ಬಾರಿ ಜೀವನದ ಕನಸು ಆ ಕನಸಿಡು ರಡ್ಡನ್ನ ಸಾಕಾರ ಮಲ್ತಿನಂಚಿನ ಒಂಜಿ ಮೂರ್ತಿ ಪಂಡ ರಮಾನಂದ ಸ್ವಾಮಿಲು ಅದಕ್ಕೋಸ್ಕರ ಅವರಿಗೆ ಸಾವಿರ ಸಾವಿರ ಸಹಸ್ರ ಸಹಸ್ರ ಶಾಸ್ತ್ರಾಂಗನ ಮಂತಿನಲ್ಲ ಭಾರಿ ಕಮ್ಮಿ ಅಂಚಾದ ಇನ್ನು ವೇದಿಕೆಡು ಹಳೆ ವಿದ್ಯಾರ್ಥಿ ಸಂಘ ಮಲ್ತದ್ದು 4ನೇ ವರ್ಷದ ವಾರ್ಷಿಕೋತ್ಸವನ ನಮ್ಮ ಅಪ್ಪನ ವಾರ್ಷಿಕ ಜಾತ್ರದ ಸಂದರ್ಭಡೆ ಏನು ಮಲ್ತಿನ ವೇದಿಕೆದ ಒಂಜಿ ಉದ್ಘಾಟನೆ ಮಲ್ತಿನ ಜನ ಆತ್ಮೀಯ ಮಿತ್ರೆ ಇನಿ ಸಾರ್ವಜನಿಕ ಗಣೇಶೋತ್ಸವ ಪಂಪಿನ ಪುಡ್ಲ ಗಣೇಶೋತ್ಸವ ಪಂಪನ ಪುದರ್ನಿದ ತಂದಿನಂಚಿನ ಶಿಸ್ತುಗು ಕುಡಂಜಿ ಪುದರ್ಡ್ ಸಂಘಟನೆ ಕಡಿದಿನಂಚಿನ ಒಂಜಿ ಸಂಸ್ಥೆ ಇತ್ತಂದ್ರೆ ಅವು ಹಿಂದೂ ಯುವ ಸೇನೆ ಬಂದರೆ ಭಾರಿ ಹೆಮ್ಮೆ ಆ ಹಿಂದೂ ಯುವ ಸೇನೆದ ಒಂಜಿ ಶಿಸ್ತುದ ಸಿಪಾಯಿ ನಿಲ್ಲುತ್ತದೆ ಇನ್ನು ವೇದಿಕೆಡು ದೀಪನರ್ಲಾರ ಬತ್ತನ ಆತ್ಮೀಯ ಮಿತ್ರೆ ಯಶೋಧರ್ ಚೌಟರೆ ಅಂಚನೆ ಈ ದೇವಸ್ಥಾನ ಸ್ವಾಮಿಲೇನ ಕಾಲಾರ್ದ ಬುಕ್ಕ ವಿಶ್ವ ಹಿಂದೂ ಪರಿಷತ್ ನೇತೃತ್ವದ ತಂದು ಇನಿ ಆಯ್ತಾ ದೇವಸ್ಥಾನ ಆಡಳಿತ ನಡ್ಕೊಂಡು ಅಂಚಿನ ಬಾರಿ ಹಿರಿಯರಾಯನಂಚಿನ ಎಂಕ್ಲೆ ಮಾರ್ಗದರ್ಶಕರಾಯನಂಚಿನ ಬೊಕ್ಕ ಮಾತಾ ವಿಚಾರಗಳ ತಪ್ಪು ಸಾಧಿ ತಪ್ಪನಾಗ ಲೆತ್ತದು ಕೆವಿಪಾದರ ಬಂದಂಚಿನ ಎಂಕಲ್ನ ಹಿರಿಯರು ಶ್ರೀ ಮಹಾಬಲ್ ಶೆಟ್ರೆ ಅಂಚನೆ ಕುಡಂಜಿ ವಿಶೇಷಿತ ಬಂಡ ಹಿಂದೂ ಯುವ ಸೇನೆದ ಗುಂಬುದ ಅಧ್ಯಕ್ಷರಲ್ಲಾದ್ಯರು ಇನಿ 2 ಜನರ ಒಟ್ಟಿಗೆ ಕೊಲ್ದು ಈ ಕಾರ್ಯಕ್ರಮಕ್ಕೆ ನಮಗೆ ಮಾತರೆಗಳ ಮಾರ್ಗದರ್ಶನ ಆಗಿರ ಬಂದರೆ ಬಕ್ಕೊಂಜಿ ಸಂತೋಷ ಆಗ್ಬೋದು ಆಯ್ತು ಒಟ್ಟಿಗೆನೆ ಈ ಕಾರ್ಯಕ್ರಮ ಮಾಡಿ ಆತ್ಮೀಯ ಮಿತ್ರೆ ಪ್ರವೀಣ್ ಬಸ್ತಿಯಾರೆ ತಾರನಾಥ ಕಟ್ಟ್ಯಾರೆ ಅಭಿಷೇಕ್ ಉಳ್ಳಾಳ್ರೆ ವಿಶ್ವತ್ ಕೊಲ್ಲಾರೆ ಅಕ್ಕ ಈ ಶಾಲೆನೊಂದು ನಡಪಾವಡ ಲೈಕ್ ಆತ ಸುಲಭ ಜೈತಾ ಕಷ್ಟದಾದ ಅಂದು ಯಾನು ಕಣ್ಣಾರೆ ತೋಟಿಗಿನಲ್ಲ KBR ಕೇಂದ್ರ ಆದರೆ ಒಂದೇ ಟೀಚರ್ ಇತ್ತನಲ್ಲ ಐನೊಂಜಿ ಬರೀ ಪದದ ಜೋಕ್ಲೇನು ಮಾನಾದಿಗೆ ಮಾಡ್ತಿದ್ದು ಇನಿಕ್ಕಲ ಈ ಶಾಲೆ ನಡಪೋಡು ನಾನೈತ ಪಿರಾವಡು ಭಾರಿ ಕಷ್ಟ ಒಂದು ಅಂಚ ಆ ಕಷ್ಟ ಇತ್ತನಲ್ಲ ಈ ಶಾಲೆಡೆ ಒಂಜಿ ಹೋರಾಟದ ರೀತಿಯ ಶಿಕ್ಷಣ ಒರಿಪುಡು ಅನ್ನೋ ದಿಸ್ಟಿಡಿ ನೀ ಆಯ್ತ ಪಿರಾವಡು ಕೆಲಸ ಮಾಡೋಣ ಎಂಕಲ ಅಕ್ಕಕ್ಕೆ ಸಮಾನ ನೆಂಚಿನ ಟೀಚರ್ ಆಯ್ನ ಪದ್ಮಾವತಿಯರೆ ಪೂರ್ಣಿಮಕ್ಕ ಮಹೇಶ್ ಚಂದ್ರರೆ ನರೇಶ್ ಗುಲಾಲ್ರೆ ಬೊಕ್ಕ 4 ವರ್ಷದಿಂಚಲ ಈ ವರ್ಷದ ಅಧ್ಯಕ್ಷರ ಆತ್ಮೀಯ ಮಿತ್ರೆ ಧೀರಜ್ ಗಟ್ಟಿಯರೆ ಬೊಕ್ಕ ಈ ದೇವಸ್ಥಾನದ ಈ ಜಾಗವನ್ನು ಅಭಿನಂದನೆ ಪಡೆಯನಂಚಿನ ನಮಗೆ ಮಾತರಿಗಳ ಮಾರ್ಗದರ್ಶಕನಂಚಿನ ಶ್ಯಾಮ್ ಪ್ರಕಾಶ್ ಭಟ್ರೆ ಈ ಕಾರ್ಯಕ್ರಮಡ್ ಭಾರಿ ಶಾಂತ ರೀತಿಯಡು ನಗು ಮುಖಡು ಮಾತಿನ ಹಿರಿಯಕ್ಕಲ್ನ ಪಾತ್ರಕ್ಕೆ ನೋಡೊಂದು ಭಾರಿ ಸಂತೋಷದ ಬದ್ದು ಕೊಲ್ದಿನಂಚಿನ ನನ್ನ ಪೂರ ಪ್ರೀತಿದ ಬಂದಲೆ ಮೂಲ ಪಾತ್ರ ಖುಷಿಯ ಬಂದಾದ ಬಂಡ ಶುರುಕಾದ ಅಪ್ಪೆ ಮೂಕಾಂಬಿಕೆನ ಈ ಸನ್ನಿಧಿಗೆ ಬರ್ಪುನೇ ಇಂಕೊಂಜಿ ಭಾಗ್ಯ ಯಾಕಂಡ ಎನ್ನ ಒವೇ ಕೆಲಸ ಇರ್ತೀನಲ್ಲ ಅಪ್ಪೆ ಮೂಕಾಂಬಿಕೆನ ಪುನರ್ದೆ ಬಂದು ಯಾನು ವಾ ಕೆಲಸ ಎಲ್ಲ ಬಂದಿದ್ದು ಅಂಚಾದು ಇನಿಕ್ಕಿ ಯಾನು ಈ ಸ್ಥಾನಮಾನ ಬರಡುಂದ ಅಂಡ ಅಲ್ಲ ಅನುಗ್ರಹ ಅಂದು ಯಾನು ಎನ್ನೊಂದು ಅಂಚಾದು ಅಪ್ಪೆ ಮೂಕಾಂಬಿಕೆ ಕುಡರ ಒಂದನ್ನು ಮಲ್ತೊಂದು ಒಂದು ರಟ್ಟು ಅನಿಸಿಕೆ ದಾದ ಬಂಡ 34 ವರ್ಷದಿಂದ ಈ ಶಾಲೆ ಶುರುವಾಗಿತ್ತು ನಾಡ ಖಾಲಿ 4ನೇ ವರ್ಷದ ಬೊಕ್ಕ ಒಂದು ಹಳೆ ವಿದ್ಯಾರ್ಥಿ ಸಂಘ ಮನ್ಪೂರ್ ಬಂಪುನ ನಮ್ಮ ತರಕ್ಕೆ ಆಲೋಚನೆ ಬತ್ತಿನ ಹತ್ರ ಇನ್ನು ಆ ಶಾಲೆ ಒರಿನಿಂದ ಬಂದರೆ ಇದು ಭಾರಿ ಸಂತೋಷ ಆಗ್ಬಿಡು ಅಂಚಾದ ಹಳೆ ವಿದ್ಯಾರ್ಥಿ ಸಂಘ ಮಲ್ತಿನ ಪ್ರತಿ ಒಂದು ಹಳೆ ವಿದ್ಯಾರ್ಥಿಗಳಿಗೆಲ್ಲ ಎನ್ನ ಮುಲ್ಪಾಡ್ದಾಕ್ಲಿಗೆ ನಮನನ್ನು ಕೊಡ್ತಾರೆ ದಯಂದು ಬಂಡ ಇನಿತಾದ ದಿನ ಕನ್ನಡ ಶಾಲೆ ಒರಿಯೋಣ ಭಾರಿ ಕಷ್ಟದ ದಿನ ದಯಪಂಡ ಯಾಲ ಬಂದ್ಪೆ ನಮ್ಮ ಮಗನು ಕನ್ನಡ ಶಾಲೆ ಪಾಡ್ರೆ ಯಾನ ಇಷ್ಟಪಡೇ ಪೂಜೆ ಪ್ರತಿ ಊರಿ ಅಪ್ಪೆ ಮೇಲೆ ಕನ್ನಡ ಶಾಲೆಗೆ ಬರ್ಸಿ ಆಣ ಇಂಗ್ಲೀಷ್ ಮೀಡಿಯಂ ಬಂದ್ಬಿಡುವ ಆಸೆ ಆಣ ಯಾನು ಕಲ್ತಿದ್ರಿ ಕನ್ನಡ ಮಾಧ್ಯಮ ಆಣ ಇನಿ ರಾಷ್ಟ್ರದ ಪ್ರಧಾನಿಲ ಆರ್ಲ ಅವ್ರನ್ನ ಮಾತೃಭಾಷೆಯೇ ಕಲ್ತಿದ್ದೀನಿ ಕನ್ನಡಲ ನಮ್ಮ ಕರ್ನಾಟಕದ ಮಾತೃಭಾಷೆ ನಡೆದತ್ರ ಕನ್ನಡ ಕಲ್ತಿನಗಳು ಏರ್ಲ ತರಬೇತಿ ಅವಶ್ಯಕತೆ ದಾಯಪಂಡ ಇನಿತ ಕರ್ನಾಟಕದ ಮುಖ್ಯಮಂತ್ರಿಗಳ ಕನ್ನಡ ಕಲ್ತಿನಾರೆ ಹೆಮ್ಮೆಡ ಬಣೋಲಿ ಕನ್ನಡ ಕಲ್ತಿನ ಜೋಕುಲು ಏಪಗಲ ಬೋಪಿದ್ದಾರೆ ದಾಯಪಂಡ ಕನ್ನಡ ಕಲ್ತಿನ ಜೋಕುಲಕ್ಕೆ ನಮ್ಮ ಸಂಸ್ಕೃತಿದ ಸಂಪೂರ್ಣವಾದ ಮಾಹಿತಿ ಉಂಟು ಆಡ ಇಂಗ್ಲೀಷ್ ಮೀಡಿಯಂದ ಜೋಕ್ಲಿ ದೂರ್ನತ್ತು ಅಕಲಿಗೆ ಸಂಸ್ಕೃತಿದ ಕೊರತೆ ಉಂಟು ಸಂಸ್ಕೃತಿ ಹೆಚ್ಚಿನತ್ತು ಕೊರತೆ ಉಂಟು ದಯಪಂಡ ಅವು ಆಂಗ್ಲ ಮಾಧ್ಯಮದ ಆ ಶಿಸ್ತುನು ಕಲ್ಪ ಉಂಟು ಕನ್ನಡ ನಮ್ಮ ತುಳುನಾಡದಲ್ಲ ಕನ್ನಡ ನಾಡದ ಸಂಸ್ಕೃತಿ ಕಲ್ಪ ಉಂಟು ದಾಯಂದು ಪಂಡ
ಒಂದು ಶಾಲೆಗೆಲ್ಲ ಬತ್ತಂದ್ರೆ ಅಕ್ಕಲಿಗೆ ಇಂಥ ಗೌರವ ಕೊಡೋದೊಂದು ಒಂದು ಪಾಪದ ಶಾಲೆದ ಯಾಕಂದ್ರೆ ನಾಲ್ನ ಬಬ್ಬುಕಟ್ಟ ಶಾಲೆ ಕಲ್ತದ್ದು ಇನ್ನು ಈ ಜಾಗ ದುಡ್ಡು ಪಾತಿರೋದಿಲ್ಲ ಅದಕ್ಕೋಸ್ಕರ ಎಂಕಲ ಸಂತೋಷ ಅವನೊಂದು ಆ ಜೋಕುಲಿಗಿತ್ತಿನ ವಿನಯತೆ ಇಂಗ್ಲೀಷ್ ಮೀಡಿಯಂ ಮಲಮಲ ಸ್ಕೂಲಿಗೆ ಸಾವಿರಾರು ಕಟ್ಟಲೆ ಲಕ್ಷ ಕಟ್ಟಲೆ ಕೊಡೋದು ಫೀಸ್ ಕಟ್ಟದ ಬೋಪುನ ಜೋಕುಲಿಗೆ ಅಂಚಿನ ವಿನಯತೆ ಬರ್ಪುಜಿ ಅವು ದಯ ಬರ್ಪುಜಿ ಅಂಡ ಬಡಪತ್ತದ ಏರು ಮಿತ್ತು ಬತ್ತುಪಿನ ಆಗ ನಿಜವಾದ ಕಷ್ಟದಾದ ವಿನಯತೆದಾದ ಬಂದು ನಾವು ಅಣ್ಣ ಜನ್ಮಡೆ ಬರೆದುಕೊಂಡು ಅಣ್ಣ ಉವೇ ಜನರ ಮಲ್ಲ ಜನಗಳಿಗೆ ಆಯ್ತಾ ಸಂಸ್ಕೃತಿ ಬತ್ತು ಪೂಜಿ ಅಂಡ ಇನಿ ಎಂಜಿನ ಸಮಾಜದ ನಮ್ಮ ಮಾವ ಸೆಟ್ಮೆಂಟ್ ಮಸ್ತ್ ಕರೆಕ್ಟ್ ಬೋದು ಭಾಷಣ ಪಂಡದು ಇನ್ನು ನಮ್ಮ ಹಿಂದೂ ಸಮಾಜ ಒಂತ ಸುಧಾರಣೆ ಜಾಗೆ ಬದದು ಇನ್ನು ನಾವ ಏತು ವಿದ್ಯೆ ಕಲ್ತಡಲ್ಲ ಎಲ್ಲರ ತುಳು ಪಾತ್ರ ಸಂದರ್ಭ ಇಟ್ಟೆ ಬರೋದುಂಟು ನಂಗೆ ತುಳು ಅಥವಾ ಕನ್ನಡ ಪಾತ್ರನ ಬಂದಾಗ ನನಗೆ ಭಾರಿ ಒಂಥರ ತಾಸಾರ ಭಾವನೆ ಇರ್ತದೆ ಆಮೇಲೆ ಇಡೀ ನಮ್ಮ ತುಳು ಅಥವಾ ಕನ್ನಡ ಪಾತ್ರನ ಬಂದ ಹೆಮ್ಮೆಗೆ ಬರ್ಬೋದು ದಯಪಂಡ ನೀನು ನಾವು ಓಲ್ತೋಡು ಬಂಡ ನಮ್ಮ ಊರು ಬಿಡ್ದು ಬೊಂಬಾಯಿಗ ಅಥವಾ ಗಲ್ಫ್ ರಾಷ್ಟ್ರಗ ಪೋಣಂಡ ಅಲ್ಪ ತುಳು ತಮ್ಮಿತ್ತಿನ ಮೋಕೆ ಕನ್ನಡದ ಮಿತ್ತಿನ ಮೋಕೆ ಅವಳು ಗೊತ್ತಾಪುಂಡು ನನಗೆ ಕನ್ನಡ ಬಣ್ಣಕ್ಕೆ ಏತು ಗೌರವ ಉಂಟು ತುಳು ಬಂಡ ಏತು ಗೌರವ ಉಂಟು ಬಮ್ಮಣ ಅಲ್ಪ ನನಗೆ ಗೊತ್ತಾಪುಂಡು ಅಂಚ ಮಸ್ತ್ ಇನಿ ನಮ್ಮ ಸಮಾಜ ಬದಲಾತಂದು ಆ ಸಮಾಜ ಬದಲಾತಂದ ಒಟ್ಟಿಗೆ ಸಂಸ್ಕಾರ ಎಡ್ಡೆ ಒಟ್ಟು ತಿಕ್ಕೊಂಡೊಂದು ಇನಿ ಕೋಟಿ ಹಿಂದೂ ಸಮಾಜ ಒಟ್ಟಾವೊಂದು ಹಿಂದೂ ಎಡ್ಡೆ ಸಂಸ್ಕಾರವನ್ನು ಕಲ್ತೊಂದುಲ್ಲರು ಅಂಜನೆ ಇನ್ನಿತ ಈ ಶಾಲೆಲ ನಮಕ್ ಇಂಗ್ಲೀಷ್ ಮಾಧ್ಯಮ ದಾಯಬೋಡನ್ನು ಬಂಡ ನಮ್ಮ ಜ್ಞಾನ ಭಂಡಾರನ್ನು ಪಿದಾಯೂರುಳ್ಳ ತಿರುಪಾಯರಿಗೋಸ್ಕರ ಅಂತ ಭಾಷೆದ ಒಂದು ಕೊರತೆಗೋಸ್ಕರ ಇಂಗ್ಲೀಷ್ ಬೋರ್ಡ್ ಅಂತಂದರೆ ಇಂಗ್ಲೀಷ್ ನಮ್ಮ ಜೀವನ ಪೂಜಿ ಇಂಗ್ಲೀಷನ್ನು ಕಲ್ಪೋಡು ಇಂಗ್ಲೀಷನ್ನು ತೆರೆಯೋಡು ಇಂಗ್ಲೀಷ್ ನಮ್ಮ ಪೂರ ಇಡೀ ಪ್ರಪಂಚಕ್ಕೆ ನಮ್ಮ ಭಾರತ ವಿಶ್ವಗುರು ಆಪುನಂಗೆ ಪರಿಸ್ಥಿತಿ ಪೂರಾ ಭಾಷೆಯನ್ನ ಪ್ರೀತಿ ಮನ್ಪುಗ ಅದೊಟ್ಟಿಗೆ ನಮ್ಮ ತುಳುನ ನಮ್ಮ ಕನ್ನಡ ಭಾಷೆಯನ್ನ ಮಸ್ತ್ ಪ್ರೀತಿ ಮನ್ಪುಗ ಮಾತೃಭಾಷೆಗಳ ಗೌರವ ಕೊಡ್ತು ನಮ್ಮ ಕನ್ನಡ ಶಾಲೆನ ಒರಿಪುಣಂಚಿನ ವ್ಯವಸ್ಥೆ ಮಂತಂಗ ಈತ ಪಂಡಿರು ಶೌಚಾಲಯದ ಕೊರತೆ ಉಂಡು ಅತನಂದ ಶೌಚಾಲಯದ ಕೊರತೆ ಉಂಡು ಯಾನು ಬಸ್ತಿಡ ಪನ್ನಗನೆ ಆರು ಹೊರದಿಗೆ ಬಂದಿರು ಶೌಚಾಲಯದ ಕೊರತೆ ಉಂಟು ಯಾಕಂದ್ರೆ ಯಾನ್ ನಂಬರಾಣಿ ಆ ಶೌಚಾಲಯನ ಯೂಸ್ ಮಾಡೋಣ ಎಣ್ಣೆ ಈತೊಂದು ಹದಗೆಟ್ಟಿನ ಶೌಚಾಲಯ ಉಪಯೋಗಬಲ್ಲಿದೆ ನಿನಗೆ ಏನಾಗಲ್ಲ ಒಂದು ದಾಂಡಿನಗಳು ಬೈದವರು ನಮ್ಮ ಎಡ್ಡಾಯ್ತು ಬಮ್ಮನ ಭಾವನೆ ಎಣ್ಣೆಲೆತ್ತದೆ ಅಣ್ಣ 34 ವರ್ಷಡು ನಮ್ಮ ಒಂದು ವರ್ಷಡು 100 ಜೋಕುಲು ಕಲಿತದವರೆಲ್ಲ ಇನ್ನು 3,400 ಜನ ಮತ್ತು ಹಳೆ ವಿದ್ಯಾರ್ಥಿ ಸಂಘದ ಜನ ತೋರಿರ್ತದೆ ಇನ್ನು ಒಂದು 500 ಜನ ಅಲ್ಲ ಆ ಥರ 400 ಜನ 40 ಜನ ವರ್ಷ ಒಂದೇ ಮಲ್ಲೆ ಜಾತಾಣದ ಸಾಲದ ನೆನಪಿದ್ದೇವೆ ಬರ್ತಿ ವರ್ಷಕ್ಕೆ 500 ಜನ ಸೇರ್ಪವನಂಚಿನ ಜವಾಬ್ದಾರಿ ನಾವು ಮಾತಾಡೋದು ದಯಪನ್ನು ಎತ್ತಿನ 40 ಜನ 4 ಲಕ್ಷ ಜನ ಸೇರ್ಪವನ ಶಕ್ತಿ ತಿನ್ನಗಳು ಕಿರಣ ಅವಾರ್ಡು ಬಸ್ತಿ ಅವಾರ್ಡು ಮಾತಾಡ ನಡೀತಿನ ಧೀರಜದ ಬಾರಿ ಕೆಲಸ ಉಂಟು ಆ 40 ಜನ ಸೇರಿದು 400 ಜನ ಹಳೆ ವಿದ್ಯಾರ್ಥಿ ಸಂಘನ ಒಟ್ಟು ಮಂತದ್ದು ಬರ್ಪಿನ ವರ್ಷ 400 ಸಂಖ್ಯೆದ ಜೋಕುಲು ಈ ಶಾಲೆಗೆ ಕನ್ನಡ ಮಾಧ್ಯಮದ ಒಟ್ಟಿಗೆ ಇಂಗ್ಲೀಷ್ ಮಾಧ್ಯಮದ ಕಲ್ಪದೆ ಬಂಟ್ವಾಳದ ಒಂದು ಶಾಲೆ ಉಂಟು ಕನ್ನಡ ಮಾಧ್ಯಮ ದತ್ತದೊಂದು ಭಾರಿ ಕುದುರಪಡಿತ ಶಾಲೆ ಐಕ್ಯ ಸಮಾನವಾದ ಮಲ್ತದ್ದು ಒಂದು ದಿನ ಕೊಲ್ಯ ಶಾಲೆ ಇಡೀ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯುವ ಪರಿಸ್ಥಿತಿ ಬರಡೆ ಬಂದದ್ದು ಈ ಸಂದರ್ಭದಲ್ಲಿ ಆಶಿಸುವ ಒಂದು ನನ್ನ ದುಂಬು ಎಲ್ಲೇ ಮಟ್ಟದ ಒಂದು ಟಾಯ್ಲೆಟ್ದ ವ್ಯವಸ್ಥೆ ಯಾವನ ನಿಮಗೆ ಸಹಕಾರ ಕೊಡ್ತೆ ಅದೊಟ್ಟಿಗೆ ಮಾತ್ರ ನಾನಿನ ಕಲ್ಲ ವ್ಯವಸ್ಥೆ ಮಲ್ತದ್ದು ಆ ಶಾಲೆಯನ್ನು ಒರಿಪಾಗ ಕನ್ನಡನ ಒರಿಪಾದು ನಮ್ಮ ಸಂಸ್ಕೃತಿನ ಒರಿಪಾಗ ಆ ಶಾಲೆಡೆ ಉದುಂಬುಳ ದಿನಕುಲೆಡೆ ನಿತ್ಯ ಬದ್ದು ತುಳು ಕಲ್ಪವನಂಚಿನ ಒಂಜಿ ವ್ಯವಸ್ಥೆ ಆವಾಡು ಬಂದೊಂದು ತುಳು ಬೇಗನೆ ನಮ್ಮ ಹೆಣ್ಮನೆ ಪರಿಚಯದ ಸೇರಿನ ಸಂದರ್ಭ ಈ ಶಾಲೆಡು ತುಳು ಕಲ್ಪನ ಪರಿಸ್ಥಿತಿಯ ಪರಡಿ ಬಂದೊಂದು ಈ ವೇದಿಕೆಡು ಮಾತಾ ಹಿರಿಯ ಗ್ರೂಪ್ ನಡೆದಾದ್ರೆ ಜಾಸ್ತಿ ಪಾತ್ರಜಿ ಅವತ್ತಿನ ಬೇತೆ ಕಾರ್ಯಕ್ರಮ ಬಾರ ಇತಿ ನಡೆದಾತ್ರ ಮಾತಾ ಕಾರ್ಯಕ್ರಮ ಸಂಘಟನೆಗಳೆಲ್ಲ ಐದು ಜಾಸ್ತಿ ಅದು ಹಿರಿಯರ ಒಂದು ಅನುಮತಿಗೆ ಏನೊಂದು ಹಿಂಗೆ ಪೋಯರ ನಿಗಲ ಅವಕಾಶ ಕೊಡೋದೊಂದು ಶ್ರೀ ಸ್ವಾಮಿ ರಮಾನಂದಾಶ್ರಮ ಹಿರಿಯ ಪ್ರಾಥಮಿಕ ಶಾಲೆ ಕೊಲ್ಯ 4ನೇ ವರ್ಷದ ಹಳೆ ವಿದ್ಯಾರ್ಥಿ ಸಂಘದ ವೇದಿಕೆನೇ ಪಡೆಯರ ಬಾರಿ ಸಂತೋಷ ಹೊಂದುಂಟು ಸುರುತ ವರ್ಷ ಇನಾಗ್ರೇಷನ್ ನನಗೆ ಏನು ಎದುರುದ ಸೀಟ್ ಹಿಡ್ಕೊಳ್ತಿತ್ತೆ ವೇದಿಕೆದ ಪುರ್ಲುನು ತಗೊಂಡಿತ್ತೆ ಈ 4ನೇ ವರ್ಷಡು ವೇದಿಕೆ ಮಲ್ಲ ಬಿನ್ನೇರ ನಡುಟು ಕುಲ್ಲೆರೆ ಬಾರಿ ಸಂತೋಷ ಹೊಂದುಂಟು ವೇದಿಕೆದ ಮಾತ ಬಿನ್ನೇರಿಗಳ ತರದಾಗ ಒಂದು ಅನುದಾನಿತ ಸ್ವಾಮಿ ರಮಾನಂದಾಶ್ರಮ ಹಿರಿಯ ಪ್ರಾಥಮಿಕದ ಹಳೆ ವಿದ್ಯಾರ್ಥಿ ಸಂಘ 4ನೇ ವರ್ಷ ಇವೊಂಜಿ ಹಳೆ ವಿದ್ಯಾರ್ಥಿ ಸಂಘ ಈ ಶಾಲೆದ ಬೆನ್ನೆಲುಬೊಂದು ಮನ್ಪನೆಗೆ ಮಸ್ತ್ ಸಂತೋಷ ಹೊಂದುಂಟು ದಯಪನ್ನಗ ಗೌರ್ಮೆಂಟ್ ಹೈಸ್ಕೂಲ್ ಉಚ್ಚಿಲದ ಹಳೆ ವಿದ್ಯಾರ್ಥಿ ಸಂಘಲ ಸದರಿ ಸುಮಾರು 1 ವರ್ಷ ನಡಪೈನಂಚಿನ ಅನುಭವ ಇತ್ತು ನಡೆದಾತ್ರ ಈ ಒಂಜಿ ಹಳೆ ವಿದ್ಯಾರ್ಥಿ ಸಂಘ ಒಂಜಿ ಜನ ಅದಪ್ಪು ನನ್ನ ಬರ್ಪಿ ವರ್ಷ ಚಂದ್ರಣ್ಣೆ ಬಲ್ಲಕ 400 ಜನ ಆಯ್ರದಾಲ ಬಂಗಾಯ್ಚಿ ದಯಪನ್ನಗ ಕಲ್ತಿನ ಜೋಕುಲು ಆತುಂಡು
ಸ್ವಾಭಿಮಾನದ ಒಟ್ಟಿಗೆ ಈ ಒಂಜಿ ಶಾಲೆಗೆ ಸೇರೊಂದು ಈ ಶಾಲೆದ ಅಭಿವೃದ್ಧಿಗೆ ಆ ಒಂಜಿ ಹಳೆ ವಿದ್ಯಾರ್ಥಿ ಇಲ್ಲ ಸಹಕಾರ ಮಲ್ಪೊಡು ಪಂಡೊಂದು ಕೇನೊಂದು ಹಳೆ ವಿದ್ಯಾರ್ಥಿ ಕನ್ನಡ ಸರಿ ಸುಮಾರು ವಿಷಯನೂ ಚಂದ್ರಸಂಡೆ ಬಂಡೇರಿ ಸಂಸ್ಕೃತಿದ ಬಗ್ಗೆಲ್ಲ ಚಂದ್ರಸಂಡೆ ಬಂಡೇರಿ ಈ ಒಂಜಿ ವೇದಿಕೆ ಉಪನಕಲು ಮಾತಿರ್ಲ ಕನ್ನಡ ಮಾಧ್ಯಮದ ಕಲ್ತನೆಯಿಂದ ಬಂದಕ್ಕೆ ಮಾತೆಲ್ಲ ಕನ್ನಡ ಮಾಧ್ಯಮ ಕಲ್ತಿದ್ದೆ ಬಂದಾಗ ಕನ್ನಡ ಮಾಧ್ಯಮದ ಕಲ್ತಿನಂಚಿನ ಜೋಕುಲು ಇತ್ತೆಲ್ಲ ನಿಕಲುತ್ತೋಲೆ ಅಕಲ ಶಿಕ್ಷಕರು ಎದುರುಗು ತಿಕ್ಕನಾಗ ತರೆ ತೆಗೆದು ಕೈ ಮುಗಿಯುವಂಚಿನ ಸಂಪ್ರದಾಯ ಆ ಕನ್ನಡ ಶಾಲೆ ಕಲ್ತನಂಚಿನ ಜೋಕ್ಲೆಡುಂಡು ಬಂದಾಗ ಇತ್ತೆಯನ್ನು ವೇದಿಕೆ ಇಡ್ತುಯೆ ನಮ್ಮ ಸ್ವಲ್ಪ ಶಿಕ್ಷಕರಿಗೆ ಅಭಿನಂದನೆ ಶಾಲನ ಪಡ್ನಾಗ ಆ ಒಂಜಿ ವಿದ್ಯಾರ್ಥಿ ಅದನ್ನ ಕಾರ್ ಮುಟ್ಟುದು ನಮಸ್ಕಾರ ಮಲ್ಪನಂಚಿನ ಸಂಪ್ರದಾಯ ಕನ್ನಡ ಶಾಲೆ ಕಲ್ತನಂಚಿನ ಜೋಕ್ಲಿಗೆ ಮಾತ್ರ ಉಂಡು ಇಂಗ್ಲಿಷ್ ಮಾಧ್ಯಮ ಕಲ್ತನಂಚಿನ ಜೋಕ್ಲಿಗೆ ಇಜ್ಜಿನ ಪನ್ಪುಜಿ ಈ ಒಂಜಿ ಮೊಬೈಲ್ದ ಯುಗಟು ಶಾಲೆದು ಬಿಡ್ದು ಶಿಕ್ಷಕರ ಎದುರು ಬಂದಾಗ ಜೋಕುಲು ತರತಗ್ಗಾದ ಮೊಬೈಲ್ ಒತ್ತೊಂದು ಪೋಪನಂಚಿನ ಪರಿಸ್ಥಿತಿ ಇತ್ತದ ತೋಂದಿಲ್ಲ ಗೌರವ ಕುರ್ಪುಜೇರಂದು ಪನ್ಪುಜೆಯನ್ನು ಗೌರವ ಖಂಡಿತವಾದ್ಲ ಕೊರ್ಪೇರು ಆ ಮೊಬೈಲ್ ಬತ್ತೆ ನಡೆದಾದ್ರ ಗೌರವ ಅವೇ ರೀತಿ ಆ ಟೀಚರ್ ಕುರ್ಪುನಂಚಿನ ಗೌರವ ಕಮ್ಮಿ ಆಪನು ಪನ್ಪುನೇನು ಏನ ಖಂಡಿತವಾದ್ಲ ಪನ್ನೋದಿಲ್ಲ ಕರಿನ ರಡ್ಡು ದಿನಡ್ದು ತುಂಬು ಎನ್ನ ಹೈಸ್ಕೂಲು ಶಿಕ್ಷಕರು ದೈವ ದಿನದ್ದೀರು ರಾಧಮ್ಮ ಟೀಚರ್ ಉಚ್ಚಲ ಪಂಡದು ಎನ್ನ ಭಾರಿ ಆತ್ಮೀಯವಾಯಿನ ಟೀಚರ್ ಎನ್ಮ ಬರಂಬ 10ನೇ ಕ್ಲಾಸ್ ಮುಖ್ಯ ಉಪಾಧ್ಯಾಯನೇ ಅದು ಆರು ಎನ್ನ ಎಂಕ್ ಶಿಕ್ಷಣ ಕೊಡ್ತೇನೆ ಶಿಕ್ಷಣ ಕೊಡ್ತೀರಿ ಶಿಕ್ಷಣ ಕೊಡ್ತೀರಿ ದಯ ಬಂದಾಗ ತುಂಬುದ ಟೀಚರ್ನಕ್ಲು ಹಾಕೊಂಡಿದ್ದೀರಿ ಇಯರ್ಲಿ ಇಲ್ಲದಕ್ಲು ಬರೋದಿದ್ದೀರಿ ಇತ್ತದ ಟೀಚರ್ನಕ್ಲು ಹಾಕಿ ಕೂಡ್ಲೆ ಇಲ್ಲದ ಜನ ಬರ್ಕೊಂಡು ಖಂಡಿತ ಆಂಡಲ್ಲ ತುಂಬುದ ವಿದ್ಯೆಗಳ ಇತ್ಯಾದಿ ವಿದ್ಯೆಗಳ ಅಜಗಜಾಂತರ ವ್ಯತ್ಯಾಸ ಖಂಡಿತವಾಗ್ಲೂ ಉಂಟು ದುಂಬುದ ಒಂಜಿ ಶಾಲೆದ ಕನ್ನಡ ಶಾಲೆದ ವಾರ್ಷಿಕೋತ್ಸವನೇ ತೋಲಿ ಇತ್ತದ ಶಾಲೆದ ವಾರ್ಷಿಕೋತ್ಸವ ತೋಲಿ ದುಂಬುದ ಶಾಲೆದ ವಾರ್ಷಿಕೋತ್ಸವ ಸರಿ ಸುಮಾರು ಒಂಜಿ ತಿಂಗಳು ದುಂಬೆ ಬಣ್ಣ ಕಾಕಾಜಿ ಅವಡು ಅವತ್ತು ಚಾಕ್ಲೇಟ್ ದ ಕಾಕಾಜಿ ಸಿಗರೇಟ್ ದ ಪ್ಯಾಕೆಟ್ ಮಾಲೆನ ಮಂತದ್ದು ಸಿಂಗರಿಸನಂಚಿನ ಸಂಸ್ಕೃತಿ ಇತ್ತಂಡ ಇತ್ತೆ ಕಾಲೇಜ್ ಖಾಲಿ ಒಂಜಿ ದಿನಟು ಕುಡ್ಲಾಗ ಪೋಯರು ಅಲ್ಪಡ್ದು ಮತ್ತೊಂದು ಬತ್ತೇರು ಖಾಲಿ 4 ಬಣ್ಣ ಕಾಕಾಜಿ ಒಯ್ತೇರು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತೇರು ನೃತ್ಯ ಕಲ್ಪೋಡೋಣ ನಾಟಕ ಕಲ್ಪೋಡೋಣ ಯಾನು ಒಂಜಿ ತಿಂಗಳು ಅಭ್ಯಾಸ ಮಾಡ್ತೋದಿತ್ತ ಎಂಗ್ಲ ಶಾಲೆದ ಕಲ್ತದ ಒಟ್ಟಿಗೆ ಈ ಒಂಜಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಲ್ಪೋಡ ಸಾಂಸ್ಕೃತಿಕ ಕಾರ್ಯಕ್ರಮ ಮಲ್ಪೋಡಂಡ ಎಂಗ್ಲಿಗೆ ಆ ಒಂಜಿ ನಾಟಕಗಳು ಒಂಜಿ ಸೀನ್ ಎತ್ತಿತ್ತನಂಡ ಒಂಜಿ ತಿಂಗಳು ಶಾಲೆಗೆ ಚಕ್ಕರು ನಾಟಕದ ಒಟ್ಟಿಗೆ ದಾಲೇಜ್ ಎಂಕ್ಲೆಗೆ ಆಯ್ತು ವೇಷ ದಾಲೇಜ್ ಒಂಜಿ ಸೀನು ಪೋದು ಬರ್ರೆ ಒಂಜಿ ತಿಂಗಳು ಶಾಲೆಗೆ ಇಜ್ಜಿ ಇಂದುವೆ ಟೀಚರ್ನೊಟ್ಟಿಗೆ ಹೋಗ್ನಿ ಅಲ್ಪ ಕುಲ್ಲುನಿ ಇಂದುವೆ ಬಾರಿ ದುಮ್ಮದ ಆ ಒಂಜಿ ಸಂಸ್ಕೃತಿ ಇತ್ತದ ಖಾಲಿ ಕೊರಿಯೋಗ್ರಾಫರ್ ಕಂದರ್ಪೇರು ಡ್ಯಾನ್ಸ್ ಮಲ್ಪೇರು ಆಂಡ್ ಅಡಿಗೆ ಮುಗಿಡು ವಾರ್ಷಿಕೋತ್ಸವ ಒಂಜಿ ದಿನಟೆ ಮುಗಿಯುಡು ದುಂಬುದ ವಾರ್ಷಿಕೋತ್ಸವ ಒಂಜಿ ತಿಂಗಳದ ಮಟ್ಟಿಗೆ ಆ ಶಾಲೆ ಒಂಜಿ ಜಾತ್ರೆಯಿಂದ ಪನ್ನೋದು ಐದು ಹತ್ರ ಹಳೆ ವಿದ್ಯಾರ್ಥಿ ಸಂಘ 4 ವರ್ಷ ಆಂಡ್ ಈ ಒಂಜಿ ಸಂಘ ನನಾತ್ ಬುಲೆದು ನನಾತ್ ಈ ಒಂಜಿ ಶಾಲೆನ ಒರಿಪವ ನಡೆಗೆ ಕಾರಣೀಭೂತರಾಡು ಪಂಡದ ನಿಕಟ ಮಾತಾಡಕ್ಕೆ ಏನೊಂದು ಈ ಒಂಜಿ ವೇದಿಕೆನ ಅವಕಾಶ ಕೊರ್ನೇಕ್ ಈ ಒಂಜಿ ಹಳೆ ವಿದ್ಯಾರ್ಥಿ ಸಂಘದ ಪೂರ ಪದಾಧಿಕಾರಿಗಳ ಸೊಲ್ಮೆ ಸಂದಾಯಿತ ಮಲ್ತದ್ದು ಪಾತ್ರೆಗೂ ಮುಕ್ತಾಯದ ಚಿಕ್ಕದನ್ನು ಕಾರ್ಯಕ್ರಮ ತುಂಬಾಗೆ ಎಕಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೊರ ಅಂಗನವಾಡಿ ಜೋಕುಲು ಏತುಲ್ಲರ್ ಮಾತ ಲೈನ್ ಅದು ಬರುಡು ಇಕ್ಲೆ ಮಾತ ಒಂಜಿ ನೆನಪಿನಾಗ ಕಾಣಿಕೆ ಕೊರಲ್ಲ ಬಲೆ ಲೈನ್ ಕ್ಷೇತ್ರದ ಅಧ್ಯಕ್ಷರ ಮಾಬಲ್ ಶೆಟ್ಟಿ ಅಂಚನೆ ಯಶೋಧರನ್ನೇ ಅಭಿಷೇಕ್ ಮತ್ತೆ ಮಾತಾ ಜೋಕ್ಲೆಲ್ಲ ಅವನಿಗೆ ಸ್ಮರಣಿಕೆ ಕೊಡುವುದು ವಿನಂತಿ ಬಂದಲ್ಲ ಲೈನ್ ಬರ್ತದ್ದು ಅಧ್ಯಕ್ಷರ ಅಂಚನೆ ಅತಿಥಿನಗಳ ಒಂಜಿ ಎಲ್ಲ ನೆನಪಿನ ಕಾಣಿಕೆ ತೆತ್ತೊಡುದು ವಿನಂತಿ ಬಂದಲ್ಲ ಏನಾರ ಜೋಕುಲು ಬಾಕಿ ಇತ್ತಂದ್ರೆ ಅವಳು ಟೀಚರ್ ಕೊರ್ಲೆ ಎಲ್ಲ ಆರು ಕೊರ್ಪೇರು ಅಂಚನೆ ಎಕಡೆ ನನ್ನ ಬೊಕ್ಕಲ ನೃತ್ಯ ಕಾರ್ಯಕ್ರಮ ಕೊರಪೇರು ನರ್ತನ ಡ್ಯಾನ್ಸ್ ಗ್ರೂಪ್ ಇನ್ನದ ಕೋರಿಯೋಗ್ರಾಫರ್ ನೆಂಚಿನ ಅನುಷಾ ಇತ್ತಿನ ವೇದಿಕೆ ಬರೋಡು ಅನುಷಾ ಇದನ್ನ ಏನಾರ ಟೀಮ್ ದಾಖಲೆ ಅಂಚನೆ ನನ್ನ ಬೊಕ್ಕ ನಡಪೆರುಪನಂಚಿನ ತೆಲಿಕೆ ಬಾಯಿ ನೀಡಿಕೆ ಇವೊಂಜಿ ತುಳು ಚಿತ್ರ ಅರೆಗೆ ಅಧ್ಯಕ್ಷರು ಸ್ಮರಣಿಕೆ ಕೊರೋದು ಕೇಳೋದಲ್ಲ ಅರ್ನ ಪಕ್ಕ ಕಾಮಿಡಿ ಶೋ ಉಂಟು ದಯಮಂತ ಪೋರ ಬಲ್ಲಿ ಇತ್ತ ತುಳು ಚಿತ್ರರಂಗ ಇಟ್ಟು ಪೂರ ಮತ್ತೆ
ಕುದುರೆ ಪಡಿನಾರು ರಂಜನ್ ಬೋಳೂರು ಒಂದು ಸಮೃದ್ಧಿ ಕಲಾವಿದರು ಬಂದ್ರೆ ತಂಡನ ಕಟ್ಟೊಂದಿರು ಯಾಲೊಂದು ಐತೆ ಇಂಜ ಕಲಾವಿದ ಅದು ಯಾಕೆ ಬಂತಂದಿಲ್ಲ 4 ವರ್ಷದ ನಡುವೆ ಬಂದ್ಬಂದು ನಾಟಕ ಸೊಲ್ಮೇಲು ಮಾತಾಡಲ್ಲ ಅಂಚನೆ ಲೈಟಿಂಗ್ ದ ನಾಗೇಶ್ ಶೆಟ್ಟಿ ಮಾಡೋರು ವಿತ್ತನ ದಯಮಂತ ವೇದಿಕೆ ಬಲೆ ನಾಗೇಶ್ ಶೆಟ್ಟಿ ವೇದಿಕೆ ಬೊಕ್ಕ ಋತ್ವಿಕ್ ವಿಶ್ವತ್ ಕೊಲ್ಯ ಅಂಚನೆ ನಾಗೇಶ್ ಶೆಟ್ಟಿ ಮಾಡೋರು ಪ್ರವೀಣ್ ಬಸ್ತಿ ಸೊಲ್ಮೇಲು ಮಾತಾಡಿಲ್ಲ ನನ್ನ ಕಾರ್ಯಕ್ರಮದ ಮಗು ಈ ವೇದಿಕೆ ಮುಖ್ಯ ಭಿನ್ನರಾದ ಉಪನಾರು ಮಾತಾ ಕೊಲ್ಯದ ಜನಕ್ಕೆ ಪರಿಚಯ ಉಪನಾರು ತಾರನಾಥ್ ಗಟ್ಟಿ ಅಧ್ಯಕ್ಷರು ಶ್ರೀರಾಮಾಜ ಮಂದಿರ ಕೊಲ್ಯ ಆರು ಭಿನ್ನಾದಿಗದ ರದ್ದು ಮದಿಪು ಕೊರಡದಾರ ವಿನಂತಿ ಶ್ರೀ ದೇವಿ ಮುತಾಂಬಿಕೆಗಳ ಅಡ್ಡ ಬರೋಂದು ಸ್ವಾಮೀಜಿಗಳ ಅಡ್ಡ ಬರೋಂದು ಬೊಕ್ಕ ನಮ್ಮ ವೇದಿಕೆ ಮಾತಾ ಗಣ್ಯರ್ಲ ಬೊಕ್ಕ ವೇದಿಕೆ ಎದುರುಡಿತಿನ ಮಾತಾ ಹಳೆ ವಿದ್ಯಾರ್ಥಿಗಳ ಮಾತಾ ಬಂಧುಗಳಿಲ್ಲ ನಮಸ್ಕಾರ. ಶ್ರೀ ಸ್ವಾಮೀಜಿ ಇಡೆ ಬತ್ತದು ನಮ್ಮ ಕೊಲ್ಯ ಒಂಜಿ ಪುದಾರ್ಕ ನೋಡಾಂಡ ಶ್ರೀ ಸ್ವಾಮೀಜಿ ಸುಮಾರು ಕೆಲಸ ಮಾಡ್ತಾರೆ. ಸ್ವಾಮೀಜಿ ಮಂತನ ಕೆಲಸ ಸಮಾಜಮುಖಿ ಕೆಲಸ ಮಸ್ತ್ ಮಾಡ್ತಿದ್ದಾರೆ. ಹಾಗೆ ಶಿಕ್ಷಣ ಕ್ಷೇತ್ರ ನಮ್ಮ ಈ ಕೊಲ್ಯದ ಬಡ ಜೋಕ್ಲಿಗೆ ಮತ್ತು ಒಂಜಿ ಶಿಕ್ಷಣತಿ ಕೊಡಾಂಡ ಆರು ಉಚಿತವಾದ ಮಾತೆರೆಗಳ ಶಿಕ್ಷಣ ಕೊಡ್ತಾರೆ. ಅಂಚಾದ ಈ ಸ್ವಾಮೀಜಿ ನಮ್ಮ ಏತು ನೆನಪಿನೆಲ್ಲ ಯಾವ ಸ್ವಾಮೀಜಿ ಇದ್ದಾದ ನಮ್ಮ ಕೊಲ್ಯಾಗ ಒಂಜಿ ಪುದಾರ್ ಬೈದನು ಈಗಿನ ಕೊಲ್ಯಾಗ ಪುದಾರ ಆತ ನಿಜಾಂದ್ರೆ ಸ್ವಾಮೀಜಿ ಮಂಕನ ಕೆಲಸ ಹೊಡ್ದಾದ ನಮ್ಮ ಕೊಲ್ಯಾಗ ಒಂಜಿ ದೊಡ್ಡ ಪುದಾರ್ ಬೈದನು. ಅಂಚನಿಂದ ಶ್ರೀರಾಮ ಭಜನಾ ಮಂದಿರಗಳ ಶ್ರೀ ಸ್ವಾಮೀಜಿಗಳ ಭಾರಿ ಒಂಜಿ ಸಂಬಂಧ ಇತ್ತು. ಎಂಕುಲು ಎಂಚಿನ ಒಂಜಿ ಕಾರ್ಯಕ್ರಮ ಅಂದ್ಕೊಡಿತ್ತಲ್ಲ ಫಸ್ಟ್ ನಮ್ಮ ಸ್ವಾಮೀಜಿದ ಬತ್ತದ ಆಶೀರ್ವಾದ ದೆತ್ತನೊಂದು ಎಂಕಿನ ಒಂಜಿ ಕಾರ್ಯಕ್ರಮನು ಮಂತೋದಿತ್ತ. ಇನ್ವಿಟೇಷನ್ ಫಸ್ಟ್ ಯಾರಿಗೆ ಇನ್ವಿಟೇಷನ್ ಅರ್ಪಿಸಾದು ಹರಡ ಒಂಜಿ ಎಂಕುಲು ಸಹಕಾರಕ್ಕೆ ಏನೊಂದು ಅರ್ನ ಒಂಜಿ ಮಾರ್ಗದರ್ಶನೋಡು ಮಾತಾಡ ಕೆಲಸ ಮಂತೊಂದಿತ್ತ. ಎಂಕಲು 15 ವರ್ಷದ ಅಂದೇಟು ಒಂಜಿ ಬೊಲ್ಲಿದ ಒಂಜಿ ಫೋಟೋನ ಎಂಕುಲು ಪ್ರತಿಷ್ಠೆ ಅಂತ ಅಪ್ಪಗ ನಮ್ಮ ಮುಲ್ಪದ ಸ್ವಾಮಿನ ರಮಾನಂದ ಸ್ವಾಮಿ ಆಯ್ನ ಮುಲ್ಪಡ್ದೆ ಮೆರವಣಿಗೆ ಎಡ್ಕೊಳ್ಳೋದು ಸ್ವಾಮಿ ಆಯ್ಕೆ ಫಸ್ಟದ ಒಂಜಿ ಪೂಜೆನ ಮಂತದೆ. ಅಂಚಾದ ಈ ಸ್ವಾಮಿನ ನಮ್ಮ ಏತು ನೆನಪಿನಲ್ಲ ಯಾವಂದು ಅಂಚನೆ ಈ ಶಿಕ್ಷಣದ ಅವ್ರು ಕೊಡ್ತಿನ ಒಂಜಿ ಸಹಕಾರ ಭಾರಿ ಒಂಜಿ ಉಂಡು. ಅಂಚಾದ ಈ ಶಿಕ್ಷಣನು ನಮ್ಮ ಈ ಹಳೆ ವಿದ್ಯಾರ್ಥಿಗಳು ಐನು ಅಭಿವೃದ್ಧಿ ಮಂತೊಂದು ಪೋಡು ಪಂಡದು ಅರ್ನ ಒಂಜಿ ಕನಸನ್ನು ನನಸು ಮನ್ಪೋಡು ಪಂಡದು ಕೇನೊಂದು ಅವಕಾಶ ಕೊರ್ನಂಚಿನ ಈ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಬೊಕ್ಕ ಸರ್ವ ಸದಸ್ಯರಿಗೆಲ್ಲ ವಂದಿಸೋದು ಎನ್ನ ಪಾತ್ರ ಮುಕ್ತಾಯ. ಅವರು ಈ ಕಾರ್ಯಕ್ರಮ ಬಗ್ಗೆ ರಡ್ಡು ಮದಿಪುನ ಕೊರಡೊಂದು ಅಡವಿನ ಪಾದಾದ ತರದಗ್ಗ ಒಂದು ಸ್ವಾಮೀಜಿನ ಆಶೀರ್ವಾದನ ಪಡೆಯೊಂದರ ನೆನೆಯೊಂದು ಈ ಒಂಜಿ ವೇದಿಕೆಡೆ ಆ ಗಣ್ಯರ್ನ ಕುಳಿತಿನಕಲು ಹಲವಾರು ವಿಚಾರನ ದುಂಬದಿ ಹೊಂದೇರು. ಅಂಚನೆ ಶಾಲೆದ ವಿಚಾರ ಅಂಡ್ ಸಂಸ್ಕೃತದ ಅಂಡ್ ಸಂಸ್ಕಾರದ ಅಂಡ ಯಾನು ವೃತ್ತಿಡು ವಕೀಲೆ ಆದ ಉಪನೆಡ್ದ ಅವರ ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಎಂಕ್ ಆತ್ತೊಂಜಿ ಜ್ಞಾನ ಇಜ್ಜಿಂದ ಅಂಡಲ ತೆರಿನಾಯ್ತು ಮಟ್ಟಿಗೆ ಸಮಾಜಡಿ ಸಂಸ್ಕೃತಿ ಎಂಚ ಒಟ್ಟಾದ ಐತ ಪ್ರಾಮುಖ್ಯತೆಯನ್ನು ತೋಜಾವನು ಪನ್ಪಂಚಿತನ ವಿಚಾರನ ಯಾನು ನಿಗುಲೆದುರು ಪಂಡ್ರ ಮನವರಿಕೆ ಮಲ್ತೊಂದಿಲ್ಲ. ನಾನು ದುಂಬಗ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪರುಂಡು ಅಂಚಾದ ಜಾಸ್ತಿದಲ್ಲ ಪಾತ್ರ ಬೋಪುಜಿ ಆಂಡ ಯಾನು ಕೆಲವು ವಿಚಾರನು ಇನಿಕ ಏನಗ ಈ ನೆಲಟ್ ಈ ಮನ್ನಡಿಯನ್ನು ದಾಯ ಪಡೋದಿಲ್ಲ ಅಂದ ಇಂಗೂರು ಸೇರಿದ ಚಿತ್ತಿನ ಸಂಖ್ಯೆದ ತೂನೊಂದಂಡ ಮಾತ್ರನು ಇನಿ ಅಮ್ಮನ ಸ್ಥಾನ ಉಡುಪನ ಚಿತ್ತಿನ ಪುಂಜವನ ಕುಲು ಈ ಜಾಗಡೆ ಜಾಸ್ತಿ ಅದುಲ್ಲೇರು ಅಂಚ ಅದು ಪುನಗ ಸುರುತ ಗುರು ಏರಂದ ಬಾಲೆಗೆ ಅವು ಅಪ್ಪೆ ಅಂಚ ಅದು ಪುನಗ ಅಮ್ಮ ಈ ಅಮ್ಮನ ಸ್ವರೂಪ ಉಡುಪನ ಚಿತ್ತಿನ ಪುಂಜವನಿಕಲು ನಿಗುಲು ಜಾಸ್ತಿ ಸಂಖ್ಯೆ ಉಡುಪು ನಡೆದವರ ಎಲ್ಲ ಕೆಲವು ವಿಚಾರನ ನಿಕಲ ತುಂಬುದಿ ಒಂದಲ್ಲೇ ನಮ್ಮ ಗುರು ಹಿರಿಯರ ಕಡೆ ಪಂಡ್ಯರು ಸಂಸ್ಕೃತಿ ಮಾಧ್ಯಮ ಇಂಗ್ಲೀಷ್ ದಾವಡು ಕನ್ನಡ ದಾವಡು ಅವು ಅತಿ ಹೆಚ್ಚು ಬರ್ಕೊಂಡ ಕನ್ನಡ ಮಾಧ್ಯಮ ಜಾಸ್ತಿ ಅಂದ್ ಅವು ವಿಚಾರ ಸತ್ಯ ಅದಪ್ಪು ಅವು ದಾಯಗಂದು ಬಂದಂಡ ಯಾನು ಕಲ್ತಿನ ಆಂಗ್ಲ ಮಾಧ್ಯಮ ಆಂಡ ಆಯ್ತು ಒಟ್ಟಿಗೆ ಸಂಸ್ಕೃತಿ ಕಲ್ಪನೆ ತಿಕ್ಕದಲ್ಲ ಒಂಜಿ ವಿಚಾರನು ಮಾತ್ರ ಯಾನು ಸೇರಿದಿನ ಚಿತ್ತನ ಅಮ್ಮನಗೊಂಡ ಪನಪೆ ನಮ್ಮ ಶಾಲೆಗೆ ಬೋದು ಟೀಚರ್ನ ಗೊಂಡ ನಮ್ಮ ಜೋಕುಲ್ನ ಬಗ್ಗೆ ದೂರು ಕೊರ್ಪನ ತೋತ ಎನ್ನ ಬಾಲೆ ಪಂಡಿನಕ್ಕೆ ನುಜಿ ಎನ್ನ ಬಾಲೆ ಪಂಡಿನಕ್ಕೆ ನುಜಿ ಒಂಜಿ ವಿಚಾರನು ನಮ್ಮ ಸೇರ್ದಿನ ಮಾತ ಅಮ್ಮನಗಳು ಆಲೋಚನೆ ಮಲ್ಪಡಾಪಡು ಇಲ್ಲದ ಒಂಜಿ ಬಾಲನು ನಮ್ಮ ಕುತುವೇರ ಸಾಧ್ಯ ಹೆಚ್ಚಿಂದ ಶಾಲೆ ಉಪನ 40 ಜೋಕುಲು 45 ಜೋಕುಲೇನು ನಮ್ಮ ಟೀಚರ್ನಗಳು ಎಂಚ ತೋಡು ಆಂಡಲ ಆ 5 ಜೋಕುಲೇನು ಈ ಸಮಾಜದ ಒಂಜಿ ಸಮಾಜ ಮುಖಿಯಾದ ಇನಿ ಅಥವಾ ಎತ್ತರಗೆ ಬಲಿಪವನಂಚಿತ್ತಿನ ಕಾರ್ಯನ ಮಲ್ಪನಂಚನ ಇಂಚಿತ್ತಿನ ಟೀಚರ್ನಗಳಿಗೆ ಸುರೂಕಾದಿಯನ್ನು ಧನ್ಯವಾದನ ಕೊರ್ರೆ ಇಚ್ಛೆ ಪಡೋದಿಲ್ಲ.
ದಾಯಗ ಬಂದಂಡ ಇನಿ ವೃತ್ತಿಡಿ ಅನ್ನೊಂಜಿ ವಕೀಲೆ ಆದಿತ್ತನ ನಾಡಲ ಎಂಕ್ ಸುರುಕು ಕಲ್ಪಾತಿನ ಅನಿತಾ ಟೀಚರ್ ಪನ್ಪನ ಇದುವೇ ಜಾಯ್ನ್ ಅನ್ನೋದು ಅನಿತಾ ಟೀಚರ್ ಇನಿಕಾನಗಾರು ಓಲ್ಲರೊಂದು ಗೊತ್ತಿಚ್ಚಿ ಆಂಡಲ ಎಂಕ್ ಆರು ಬಾರ್ದಿನ ಪೆಟ್ಟ ಅವಡು ಆರು ಪಂಡ್ ಕೆಬಿವೆಂಟ್ ದಿನ ಕಿನಿಕ್ಲ ನಡ್ಪುಂಡು ದಾಯಗಿ ಪಾತ್ರ ಪನ್ನೊಂದುಲ್ಲ ಅಂದ ಅನಿ ಏನಾರು ತಿದ್ದಿನ ಇಟ್ಟು ಇನಿ ಅನಿ ಈ ನೆನಟು ಬರ್ರೆ ಸಾಧ್ಯ ಅನ್ನೋದು ಪನ್ನೊಂದು ಬಹಳ ಬೊಕ್ಕ ಮುಖ್ಯವಾದ ವಿಚಾರದ ಆದೊಂದು ಬಂದ ಸಂಸ್ಕೃತದ ವಿಚಾರಕ್ಕೆ ಬರ್ಪೆ ಬಂದಲೆ ಸಂಸ್ಕೃತಿಗೆ ದಾಯ ಬರ್ಪೆ ಅಂತ ಬಂದ ಅವು ಏತೋ ನಾಗರಿಕತೆಗಳು ಕಣ್ಣು ಬರಂದಿನ ಚಿತ್ರ ಪೊರ್ತುಡು ಈ ದೇಶದ ನಳಂದ ತಕ್ಷಶಿಲಾ ಅಂತ ಬನಪನ ಚಿತ್ರನ ರಟ್ಟು ಮಹಾನ್ ವಿಶ್ವವಿದ್ಯಾನಿಲಯ ಇತ್ತ ಅಂಚಿತನ ಬೃಹತ್ ಸಂಸ್ಕಾರ ಸಂಸ್ಕೃತಿ ವಿಶ್ವನ ಇಡೀ ವಿಶ್ವನೇ ಗಬ್ಬರ ಚಿತ್ತನ ವಿಚಾರಣ ಮಾಡಿತ್ತನು ಅಂಡ್ ಇನಿಕಾನಾಗ ನಮಗ ಓಲ ಬರ್ಚಿ ನಮ್ಮ ಪಾಶ್ಚಾತ್ಯದಂಚಿ ಮನಸ್ಸು ಅಂತ ಒಂದಲ್ಲ ದಾಯಗಿಂಚ ಒಂದು ಪಂಡ ನೇಕ್ ಆಂಗ್ಲಮ ಮಾಧ್ಯಮ ಕಾರಣ ಅಂತ ಪಂಡ್ರೆ ಏನು ಖಂಡಿತವಾದಲ್ಲ ಒತ್ತುವೆ ದಾಯಕ್ ಪಂಪಂದ ಅವಳು ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಕಲ್ಪವಜರು ಅಂಚಿತ್ತಿನ ಸಂದರ್ಭಡು ನಮಗೆ ಆಂಗ್ಲ ಮಾಧ್ಯಮ ನಮಗೆ ಬಾಯ್ಗಾಟ್ ಮಲ್ಪರಾಪಜಿ ತಿರಸ್ಕಾರ ಮಲ್ಪರಾಪಜಿ ಆಂಡ ನಮಗೆ ದಾದ ಮಲ್ಪೊಲಿನ ಬಂದಂಡ ಕೆಲವು ಧರ್ಮ ನಮ್ಮ ತೊಯ್ಯ ಅಂದಾಂಡ ಶನಿವಾರ ಹತ್ತಂದಾಂಡ ಐತಾರ ಹಾಕಲಿಗೆ ಅಕ್ಲನೇ ಧರ್ಮದ ವಿಚಾರ ಪಂಡ್ರೆ ಅಕ್ಲ ಧರ್ಮ ದೇವಸ್ಥಾನಕ್ಕೆ ಹಾಕಲು ಹೋಗ್ಬೇರೆ ಕೆಲವರು ಶುಕ್ರವಾರ ಕೆಲವು ಧರ್ಮದ ಮಲ್ಪೇರೆ ಆಂಡ ಹಿಂದೂ ಧರ್ಮಡು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಪಂಡ್ರೆ ಒಂಜಿ ವಾರದ ಒಂಜಿ ದಿನ ನಮ್ಮ ಒಟ್ಟಾಕ ನಮ್ಮ ಹಿಂದೂ ಸಂಘಟಿತರಾಕ ನಮ್ಮ ಜೋಕುಲಿಗೆ ನಮ್ಮ ಸಂಸ್ಕೃತಿ ಸಂಸ್ಕಾರ ಯಾಪನ ಪಂಡದ ಕೊರ್ಪಣ ಅನಿಕಾನಗ ನಮ್ಮ ಸಂಸ್ಕೃತಿ ಸಂಸ್ಕಾರ ಖಂಡಿತವಾದ ಬಲೆ ಉಂಡು ಒಂದು ಪಂಡ್ರೆ ಇಚ್ಛಿತ ಒಂದಲೆ ದಾಯಗಿ ವಿಷಯ ಬನ್ನೊಂದಿಲ್ಲ ಪಂಡ ಇನಿತ ಕಾಲಡು ನಮ್ಮ ಇಂಗ್ಲಿಷ್ ಮೆಡಿಸಿನ್ ನಡೆಬೋಪ ಆಂಡ ಇಡೀ ವಿಶ್ವಗೆ ಮರ್ದಂದು ಪಂಡದ ಗೊತ್ತಿತ್ತು ಅಂದ ಅವು ಧನುವಂತರಿ ಅವು ಬೈದಿನ ಚಿತ್ರ ನಮ್ಮ ಪುಣ್ಯ ಮಣ್ಣು ಭಾರತ ಇನ್ನು ನಮ್ಮ ಏರೋಪ್ಲೇನ್ ಕಂಡು ಬತ್ತಿನ ಏರು ಬಂದ ರೈಟ್ ಬ್ರದರ್ಸ್ ಒಂದು ಬಂಪ ಆಂಡ ಭಾರದ್ವಾಜ್ ಮಹಾರಾಜಿನ ನಮ್ಮ ಎತ್ತೋ ಪಿರಾಕದ ಕಾಲಡು ಪುಷ್ಪಕ ವಿಮಾನ ಅಂತ ಬಂದ್ಪುನ ಚಿತ್ರ ರಾವಣ ನಮ್ಮ ರಾಮಾಯಣ ಮುಖಾಂತರ ಪೋಯಂದ ಐಟ್ ನಮಗೆ ತುಯಾರ ತಿಕ್ಕೊಂಡು ಈ ಜಗತ್ತದ ಸುರುತ ಪೋಸ್ಟ್ ಮ್ಯಾನ್ ಏರಂದು ಕೇಂದ್ರ ನಮ್ಮ ಕೂಡ ನಮ್ಮ ಬ್ರಿಟಿಷರನ್ನು ತೋಜವ ಖಂಡಿತವಾದಲಾಗ್ತದೆ ನಮ್ಮ ಆ ಕಾಲದ ಮುಲ್ಪದ ವಿಷಯನ ಅಲ್ಪದ ವಿಷಯನ ಮುಲ್ಪ ಪಂಪುರಂಚಿತನ ಒಂಜಿ ಚಿಂತನೆಯನ್ನು ಗೊತ್ತಿನ ನಾರದ ಮುನಿಕುಲು ಅಂಚನೆ ಏತು ಸ್ಟೆನೋಗ್ರಾಫರ್ ಈ ಪ್ರಪಂಚದ ಸುರುತ ಸ್ಟೆನೋಗ್ರಾಫರ್ ಏರಂದು ಬಂದ ಮಹಾಗಣಪತಿಗಳು ವೇದವ್ಯಾಸುಲು ಮಹಾಋಷಿ ಗುಡಂತೆ ಪಂಡಿನೇನು ಬರೆಯೊಂದು ಬೈದಿನಂಚಿತನ ಮಹಾಗಣಪತಿಗಳು ಇಂಚಿನ ಪೂರ ಅವು ಏತೋ ಇಡೀ ಪ್ರಪಂಚಗೆ ಸುರುಕಾದ ತೋಜಾದ ಗೊತ್ತಿನಂಚಿತನ ಭಾರತ ಅಂಚಿನ ಭಾರತದ ಮಣ್ಣಡು ಪುಟ್ಟಿನಂಚಿತ ನಮ್ಮ ಪ್ರತಿಯೊರೆ ಹಿಂದುಲ ನಿಜವಾದ ನಮ್ಮ ಧರ್ಮನ ನಮ್ಮ ಗೌರವಿಸೋಡು ಆಂಡ ಇನಿಕಾನಗ ಬಾರಿ ಬೇಜಾರದ ಸಂಗತಿ ಆದಂತ ಪನ್ನಗ ನಮ್ಮ ಇಲ್ಲದ ನಮ್ಮ ಕುಟುಂಬದ ನ್ಯಾಮಗ ನಮ್ಮ ಬೋಪುಜ ಪೋಯಂದಾಂಡ ವಂತಿಗೆ ಗುರುತು ಬರ್ಪ ನಮಗೆ ನಮ್ಮ ದೈವ ದೇವಿಯರ ನ್ಯಾಮತುಯರ ಪೂಜಿ ನ್ಯಾಮತುಯರ ಕುಲ್ಯಂದಾಂಡಲ ಐಟಲ ಮುಕ್ಕಾಲು ವಾಸಿ ನಮ್ಮ ಮೊಬೈಲ್ ದುಲಯಪ್ಪ ಮೊಬೈಲ್ ತಪ್ಪೊಂದು ಬನ ಪೂಜಿ ಯಾಪ ನಮ್ಮ ಜೋಕುಲೇಗ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರನ ಪಂಡದ ಗೊರಪು ಜನ ಅನಿಕ್ ನಮ್ಮ ಸಮಾಜ ದಿಕ್ಕು ತತ್ತದ ಪೋವೊಂದುಂಡು ಆಂಡ ಮಸ್ತ್ ಗಣ್ಯರ ಪಾತ್ರ ಜಾಸ್ತಿ ಅಲ್ಲ ಪಾತ್ರ ಅಂದ ಕಡೆಗೆ ಒಂಜಿ ಪಾತ್ರ ಮಾಡೋದು ಉಂತಾವೆ ಶ್ರೀಕೃಷ್ಣ ಪರಮಾತ್ಮೆ ಭಗವದ್ಗೀತೆ ಡನಿ ಬಂತೇರೆ ಯದಾ ಯದಾ ಹಿ ಧರ್ಮಸ್ಯಾಂ ಗ್ಲಾನಿರ್ ಭವತಿ ಭಾರತಂ ಅಭ್ಯುದ್ಯಾನಮ ಧರ್ಮಸ್ಯಾಂ ತದಮಾನ್ಯಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾನಾಪಾಯ ಸಂಭವಾಮಿ ಯುಗೆ ಯುಗೇನ್ ಯಾಪ ಅಧರ್ಮ ಮಣ್ಣಾದ ಧರ್ಮ ಒರಿಪಾಯರ ಬರೋಡ ಅಂಚಿನ ಸಂದರ್ಭಡಿಯನ್ನು ಕೂಡ ಪುಟ್ಟುದು ಬರ್ಪಂದು ಆ ಕಾಲಡು ಶ್ರೀಕೃಷ್ಣ ಪರಮಾತ್ಮೆ ಬಂತೇರಿ ಅಂಡ ವಾ ರೂಪಡು ಬರ್ಪೆರು ಬಂತಿಚರಿ ಇನಿಕ್ ಅವು ಏತೋ ಸಾರ ಕರಿಂಡಲ ನಮ್ಮ ಕಣ್ಣು ಮುಖಾಂತರವಾದ ನಮ್ಮ ಕಣ್ಣು ಎದುರು ನಮಗೆ ಸಾಕ್ಷಿಯಾದ ದೇವರು ತೋಜ ಒಂದುಲ್ಲರಿ ನಮ್ಮ ತೂಪನ ದೃಷ್ಟಿ ನಮ್ಮ ಒಂಚೂರು ಸೂಕ್ಷ್ಮವಾದ ತೋಯನ್ನ ಖಂಡಿತವಾದ ನಮಗೆ ತೋಚದ ಬರ್ಕೊಂಡು ನೇಕೊಂಜಿ ಎಲ್ಲೇ ಉದಾಹರಣೆ ಕೊಡ್ತೇವೆ ರಡ್ಡು ಪಾತ್ರನ ಬಂತ ರಡ್ಡು ಪಾತ್ರನ ಉಂತಾವೆ ದಾಯಪಣ್ಣಗ ಅವಳ ಅಪ್ಪನ ಪೂಜೆ ಒಂದುಂಡು ಅಂಚದ ಜಾಸ್ತಿ ಅಲ್ಲ ಪಾತ್ರ ಬೋಪುಜಿ ಕಡೇತ ಉದಾಹರಣೆ ಧ್ಯಾನ ಪಂಡ್ಯ ಶ್ರೀಕೃಷ್ಣ ಪಂತ್ಯರಿಂದ ವಾ ನಮ್ಮ ಧರ್ಮ ಕಲ್ಲು ಮಣ್ಣು ಮರನು ಪೂಜೆ ಮಲ್ಪನ ಚಿತ್ರ ಶ್ರೇಷ್ಠವಾದ ಚಿತ್ರ ಪವಿತ್ರವಾದ ಚಿತ್ರ ಹಿಂದೂ ಧರ್ಮ ನಮ್ಮ ಅಂಚಿನ ಧರ್ಮನ ನಮ್ಮನ್ನು ಪೂಜೆ ಮಲ್ಪನಾಗ ನಮಗೆ ಅವು ಎಷ್ಟೋ ಜನ ನಮ್ಮನ್ನು ತಮಾಷೆ ಮಲ್ತಾರೆ ನಮ್ಮನ್ನು ಕುಶಲ ಮಲ್ತಾರೆ ನಾವು ಈ ಪ್ರಕೃತಿ ರೂಪನ ಚಿತ್ರ ಇವು ಏತೋ ಜೀವ ಸಂಕುಲನ ಕೆರ್ದು ತಿನ್ಪುನ ಚಿತ್ರ ಚೈನಾ ದೇಶಗೆ ಕೃಷ್ಣೆ ಕೊರೋನಾನ ರೂಪಡು ಬರ್ತದೆ ಅಧರ್ಮನು ಮಣ್ಣು ಮಲ್ತೊಂದುಲ್ಲೇ ಪ್ರಕೃತಿನ ಒರಿಪಾರ ಹಿಂದೂಸ್ತಾನದ ಈ ಹಿಂದೂ ಮಣ್ಣು ಕೃಷ್ಣ ನಮ್ಮೊಟ್ಟಿಗೆ ಯಾಪಗಳಿಲ್ಲ ಅಂಚದ ನಮ್ಮ ಸಂಸ್ಕೃತಿ ಒರಿಪಾಗ ನಮ್ಮ ಸಂಸ್ಕಾರ ಒರಿಪಾಗ ಮೂಲು ಸೇರಿದ ಚಿತ್ರ ಮಾತಾ ಅಪ್ಪನ ಕೂಡ ಒಂಜಿ ವಿಚಾರಕ್ಕೆ ವಾರಡು ಒಂಜಿ ದಿನ ಆಡಲ್ಲ ಒಂಜಿ ಗಂಟೆ ಆಡಲ್ಲ ದಿನ ಕನಿಷ್ಠ ಪಕ್ಷ 10 ನಿಮಿಷ ಆಡಲ್ಲ ನಮ್ಮ ಸೀರಿಯಲ್ನ ಕಮ್ಮಿ ಮಲ್ಪುಗ ನಮ್ಮ ಜೋಕುಲಿಗೆ ಸೀತಾ ಮಾತನ ಬಗ್ಗೆ ಕಲ್ಪಾಗ ಅನ್ಪನೊಂದು ರಡ್ಡು ಪಾತ್ರಕ್ಕೆ ಒಂದಿಸಾದ ಮೂಲಪುರ ಚಿತ್ರ ಮಾತ ಗುರು ಹಿರಿಯಾಗಿ ತರತಕ್ಕ ಒಂದು ರಡ್ಡು ಪಾತ್ರ ಅಂತಾವೆ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡಲ್ಲ ಬಾರಿ ಪೊರ್ಲುಡೆ ಅರೆಗೊಂಡು ಪಡ್ಡೇರು ಮೈಲಿರು ಜಾಸ್ತಿ ಸಂಖ್ಯೆಡುಲ್ಲೇರು ಅಂಚೆಂಚ ದಯಪಂಡತ್ತೆ ನಮ್ಮ ಎಲ್ಲ ಜೋಕ್ಲು ಪೂರ ಕೇಂದ್ರ ಪನ್ಪೇರು ಎನ್ನ ಮಗೆ ಮಲ್ಲ ಶಿವಾಜಿಲ ಕಾವಡೊಂದು ಆಂಡ ಅಪ್ಪೆ ಜೀಜ ಆವಡೊಂದು ಎಲ್ಲ ಪನ್ಪುಜೇರು ದಯಪಂಡ ಅಪ್ಪೆ ಎಚ್ಚೆ ದಾದಾ ನಿಖಲು ಮೊದಲ ಗುರು ಪನ್ಪೇರು ಅಂಚೆನೆ ಮಾತ ಜೋಕ್ಲಿಗೆ ಸಂಸ್ಕಾರ ಕೊರ್ನ ಜೋಕುಲ ವೇದಿಕೆ ನೆಂಚ ಉಳ್ಳೇರು ಲಾಯರ್ ನಕ್ಲು ಪೊಲೀಸ್ ಅಂಚ ಆಪೇರಿ ಇತ್ತು ಎಲ್ಲರಿಗೆ ಸುರಾಪುಂಡು ಬಾಲ ರಿಮೋಟ್ ಕೊರು ಜೊತೆಲಿ ದಿಲ್ಲ ನಾಗಿನಿದಿಲ್ಲ ಅಂದ್ ಅವು ವಾರ ಬಲ್ಲಿ ನಮ್ಮ ಜೋಕ್ಲಿಗೆ ಸಂಸ್ಕಾರ ಕರ್ಪನ ಮಾತ್ರ ಅಭಿಷೇಕ ಲಂಚಿನ ಒಂದು ವ್ಯಕ್ತಿ ಮೂಲ ಉಂಟದ ಪಾತ್ರ ಸಾಧೆ ಬಣ್ಣೊಂದು ಸೊಲ್ಮೆ ಸಂದ ಒಂದು ಕಾರ್ಯಕ್ರಮ ದುಮ್ಮಗು ಅವ್ರು ವಿಶ್ವತ್ತು ಕುಲ್ಲಿನವಲೆ ಸೋಲ್ಮೆ ಸಂದೆ ಎನ್ನಲ್ಲ ಅಭಿಷೇಕ ಪಾತೇರಿ ಬಣ್ಣದು ನನ್ನ ದುಂಬಗ ಎಂಕಲ್ ದಾದಾ ಮೂಲು ಇಂಚ ಉಂಟದ ಪಾತೇರೋನ
ಅದು ಕಾರಣ ವಿದ್ಯೆ ಕೊಡ್ತಿನ ಗುರುಕುಲು ಆ ಗುರುಕುಲು ನಮ್ಮೊಟ್ಟಿಗೆ ಉಪಸ್ಥಿತರು ಎಂಕಲ್ನ ಪ್ರೀತಿದ ಪದ್ಮತಿ ಟೀಚರ್ ಅವರು ಈ ಕಾರ್ಯಕ್ರಮದ ಬಗ್ಗೆ ರಡ್ಡು ಪೊರ್ಲದ ಮದಿಪು ಕೊರಡು ಪರಮ ಪೂಜ್ಯ ಸ್ವಾಮೀಜಿಯವರಿಂದ ಆಶೀರ್ವಾದವನ್ನು ಬೇಡುತ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಬಂಧುಗಳೇ ಹಾಗೂ ನನ್ನ ನೆಚ್ಚಿನ ಹಳೆ ವಿದ್ಯಾರ್ಥಿಗಳೇ, ಇವತ್ತು ಹಳೆ ವಿದ್ಯಾರ್ಥಿ ಸಂಘದ ವಾರ್ಷಿಕೋತ್ಸವ. ಈ ಹಳೆ ವಿದ್ಯಾರ್ಥಿಗಳು 4 ವರ್ಷದಲ್ಲಿ ಬಹಳಷ್ಟು ಸಾಧನೆ ಮಾಡಿದ್ದಾರೆ. ಆ ಸಾಧನೆಯೀಗ ಅವರ ಬಾಯಿಂದಲೇ ನಾವು ಕೇಳಿದ್ದೇವೆ. ಮೊದಲಾಗಿ ಫಸ್ಟಿಗೆ ಬಂದು ಸ್ವಾಮೀಜಿಯ ಕನಸೇ ಈ ಶಾಲೆ ಉಳಿಬೇಕು, ಅದನ್ನು ಬೆಳೆಸಬೇಕು ಅಂತ. ಆ ನಿಟ್ಟಿನಲ್ಲಿ ಹೊರಟವರು ನಮ್ಮ ಹಳೆ ವಿದ್ಯಾರ್ಥಿಗಳು. ಅವರು ನಮಗೊಂದು ಬೆನ್ನೆಲುಬು ಅಂತೇಳಿ ಹೇಳ್ಬೋದು. ಆದ್ದರಿಂದ ಅವರ ಕೆಲಸಗಳು ಪ್ರಥಮ ವರ್ಷದಲ್ಲಿ ರಿಕ್ಷಾದ ವ್ಯವಸ್ಥೆ ಮಾಡಿದರು. ಆದ್ದರಿಂದ ಸ್ವಲ್ಪ ಮಕ್ಕಳು ದೂರದಿಂದ ಬರಲಿಕ್ಕೆ ಶುರು ಮಾಡಿದರು. ಪೇರೆಂಟ್ಸಿಗೂ ಕೂಡ ತುಂಬ ಖುಷಿಯಾಯಿತು. ಏನೋ ಹಣ ಏನು ಕೊಡಲಿಕ್ಕಿಲ್ಲ, ಪ್ರಯಾಣದ ಭತ್ಯೆ ಎಲ್ಲ ಅವರೇ ಕೊಡ್ತಾರೆ ಅಂತೇಳಿ. ಅದರಿಂದ ಒಂದು 10 ಮಕ್ಕಳು ಜಾಸ್ತಿ ಆದರು ಕಳೆದ ವರ್ಷ ಕೂಡ. ಹಾಗೆ ನೆಕ್ಸ್ಟ್ ಕಳೆದ ವರ್ಷದಲ್ಲಿ ಬಣ್ಣ ಬಳಿದರು ಶಾಲೆಗೆ. ಅದು ಸುಂದರವಾಗಿ ಒಂದು ಶಾಲೆಯನ್ನು ಕಾಣುವ ಹಾಗೆ ಮಾಡಿದರು. ಹಾಗೆ ಈ ವರ್ಷ ಹೊರಟಿದ್ದಾರೆ. ಇದು ಶೌಚಾಲಯ ಏನು ನಮ್ಮದು ಸ್ವಲ್ಪ ದುರಸ್ತಿ ಆಗಬೇಕಾಗಿದೆ. ಅದು ಮೊದಲೇ ಮಾಡಿಟ್ಟದ್ದು ಸ್ವಾಮೀಜಿಯವರು ಇರುವಾಗಲೇ. ಅದರ ದುರಸ್ತಿಯನ್ನು ಮೊನ್ನೆ ತಾನೇ ನಾವೊಂದು ಹೇಳಿದ್ದೇವೆ ಅವರ ಹತ್ರ, ಹೀಗೆ ಉಂಟು, ಈ ಸ್ಥಿತಿಯಲ್ಲಿದೆ, ಅದನ್ನೊಂದು ರಿಪೇರಿ ಮಾಡಿ ಕೊಡಬೇಕು ಅಂತ. ಹಾಗೆ ಕೂಡಲೇ ನಮ್ಮ ಹಳೆ ವಿದ್ಯಾರ್ಥಿಗಳು ಎಲ್ಲರೂ, ಅದರ ಪದಾಧಿಕಾರಿಗಳು ಸದಸ್ಯರು ಎಲ್ಲ ಸೇರಿಕೊಂಡು ಶಾಲೆಗೆ ಬಂದು ಅದರ ಸ್ಥಿತಿಯನ್ನು ನೋಡಿಕೊಂಡು ಅದರ ಪುನರ್ನಿರ್ಮಾಣ ಮಾಡುವ ಟೀಚರ್ ಅಂತೇಳಿ ನಮ್ಮ ಎಲ್ಲ ಅಧ್ಯಾಪಕರಿಗೂ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಅವರ ಆ ಒಂದು ಆಶಯ ನೆರವೇರಲಿ. ಮತ್ತು ಇಲ್ಲಿ ವೇದಿಕೆಯಲ್ಲಿ ನೋಡಿ ನಾವು ಕಲಿಸಿದಂಥ ಸ್ಟೂಡೆಂಟ್ಸೇ ಈಗ ಪೂರ್ಣವಾಣಿ ಇದ್ದಾಳೆ, ಅವಳು ವಿಧಾನಸೌಧದಲ್ಲಿ ಸೂಪರಿಡೆಂಟ್ ಆಗಿದ್ದಾಳೆ. ತುಂಬ ಸಂತೋಷ. ಚಿಕ್ಕ ವಯಸ್ಸಿನಲ್ಲಿ ಅವಳು ಇಲ್ಲಿ ಕಲಿತು ಡಿಗ್ರಿಯಲ್ಲಿ ಪೇಪರಲ್ಲಿ ನಾವು ನೋಡಿದರೆ ಡಿಗ್ರಿ ಪದವಿ ಪರೀಕ್ಷೆಯಲ್ಲಿ 3ಯ ರ್ಯಾಂಕ್ ಬಂದದ್ದು ಪೇಪರಲ್ಲಿ ಕಾಣುವಾಗ ಬಹಳ ಖುಷಿಯಾಯಿತು. ಹಾಗೆ ನಮ್ಮ ಸತ್ಯವತಿ ಪೂರ್ಣವಾಣಿ ಮತ್ತು ಮೌನಪಣನ ಮಗಳೊಬ್ಬಳು ಇದ್ದಾಳೆ, ದಿವ್ಯಶ್ರೀ, ಇವರೆಲ್ಲ ಒಟ್ಟಿಗೆ ಒಂದೇ ಸಾಲಲ್ಲಿ ಪೇಪರಲ್ಲಿ ಬಂದಿದ್ದರು. ಬಹಳ ಖುಷಿ ನಮಗೆ ನೋಡಿ, ಅಂದರೆ ನಮ್ಮ ಶಾಲೆ ಮಕ್ಕಳಲ್ಲ ಅಂತೇಳಿ. ಹಾಗೆ ಆನಂದಾಶ್ರಮಕ್ಕೆ ಹೋದಂಥ ಮಕ್ಕಳು ಕೂಡ ಬಹಳ ಚೆನ್ನಾಗಿ ಅಂಕಗಳನ್ನು ಗಳಿಸಿ ಹೆಸರುವಾಸಿಯಾಗಿದ್ದಾರೆ. ಸಂತೋಷ. ನಾವು ಕಲಿಸಿದ ಮಕ್ಕಳು ಮೇಲೆ ಉನ್ನತ ಮಟ್ಟಕ್ಕೆ ಏರ್ತಾರಂತೇಳಿ. ಹಾಗೆ ಮಯೂರ್ ಚಂದ್ ಬ್ಯಾಂಕಿನಲ್ಲಿದ್ದಾನೆ. ಅವನು ಕೂಡ ಬಹಳ ಯೋಗಕ್ಷೇಮ ಎಲ್ಲ ವಿಚಾರಿಸಿದ, ಟೀಚರ್ ಹೇಗಿದ್ದೀರಿ ಏನೋ ಅಂತೇಳಿ. ನಮಗೆ ಅದು ಸಂತೋಷ. ಕಲಿಸಿದ ಟೀಚರ್ ಒಂದು ನಗುಮುಖದಿಂದ ನಮ್ಮನ್ನು ಪ್ರೀತಿಯಿಂದ ಮಾತಾಡಿಸ್ತಾರ ಅಂತ ಹೇಳಿ. ಮತ್ತು ಬೇರೆ ಏನು ಕಾಣಿಕೆ ಕೊಡಬೇಕಂತ ಹೇಳಿ ಶಿಕ್ಷಕರು ಬಯಸುವುದಿಲ್ಲ. ಒಂದು ನಗುಮುಖದಿಂದ ನಮ್ಮನ್ನು ಹೇಗಿದ್ದೀರಾ ಟೀಚರ್ ಅಂತ ಹೇಳಿದರೆ ತುಂಬ ಸಂತೋಷ ಪಡ್ತೇವೆ. ಹಾಗೆ ಸದಾಶಿವ ಉಳ್ಳಲ್ರವರ ಮಗ ಬಹಳಷ್ಟು ತುಂಬ ಮಾತಾಡಿದ್ದಾನೆ. ಅವರಾಗೆ ನಮ್ಮ ಮಾತಾಡಲಿಕ್ಕೆ ನಮಗೂ ಬರಲಿಕ್ಕಿಲ್ಲ, ಬಹಳಷ್ಟು ಒಳ್ಳೆಯ ಮಾತನ್ನಾಡಿದ್ದಾರೆ. ಹಾಗೆ ನಮ್ಮ ಧೀರಜ್ ಈ ವರ್ಷದ ಅಧ್ಯಕ್ಷ, ಅವನು ತುಂಬ ಇಂಟ್ರೆಸ್ಟಲ್ಲಿದ್ದಾನೆ ಬಹಳಷ್ಟು. ಹಾಗೆ ಎಲ್ಲರನ್ನು ಸೇರಿಸಿಕೊಂಡು, ಮೊದಲು ಕೆಲವೇ ಮಕ್ಕಳಿದ್ದರು, ಆದರೆ ಸಂಘಟನೆ ಬೆಳಿಬೇಕಾದರೆ ಎಲ್ಲ ವಿದ್ಯಾರ್ಥಿಗಳು ತುಂಬ, ಈಗ ಸಾಧಾರಣ 34 ವರ್ಷ ಆಯಿತು, ನಾನು ಬಂದೆ 31 ವರ್ಷ ಆಯಿತು ಇಲ್ಲಿ ಶಾಲೆಯಲ್ಲಿ ಇರೋದು ಅಂತ. ಆಗ ಅನೇಕ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಕಲಿತು ಹೋಗಿದ್ದಾರೆ. ಅವರೆಲ್ಲರೂ ಒಂದು ವರ್ಷದಲ್ಲಿ ಒಂದು 10 ಜನ ಬಂದು ಮೆಂಬರ್ ಆದರೂ ಸಾಕು, ಶಾಲೆ ಉಳಿಸಿ ಬೆಳೆಸಲಿಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ. ಹಾಗೆ ಇನ್ನೊಬ್ಬ ನರೇಶ ಕೂಡ ಹಾಗೆ ದೊಡ್ಡ ಬಿಸ್ನೆಸ್ ಮ್ಯಾನ್, ಅವನು ಕೂಡ ಬಂದಿದ್ದಾನೆ. ತುಂಬ ಸಂತೋಷ ನೋಡಲಿಕ್ಕೆ. ಹಾಗೆ ಇನ್ನು ಅನೇಕ ವಿದ್ಯಾರ್ಥಿಗಳು ಅಲ್ಲಿದ್ದಾರೆ, ಪದಾಧಿಕಾರಿಗಳು ಮತ್ತು ಸದಸ್ಯರಾಗಿ ಹೇಳಲಿಕ್ಕಿಲ್ಲ, ತುಂಬ ಜನ ಇದ್ದಾರೆ, ಒಳ್ಳೆ ಮಕ್ಕಳು. ಪದೇ ಶಾಲೆಗೆ ಏನು ಬೇಕು ಟೀಚರ್ ಅದೆಲ್ಲ ಕೇಳಿಕೊಂಡು ಬರ್ತಾ ಇದ್ದಾರೆ. ಹಾಗೆ ರಿಕ್ಷಾದ ವ್ಯವಸ್ಥೆಯನ್ನು ಕೂಡ ಇನ್ನು ಮುಂದೆಯೂ ಮುಂದುವರಿಸಿಕೊಂಡು ಬರ್ತಾರಂತ ಹೇಳಿದ್ದಾರೆ. ತುಂಬ ಸಂತೋಷ. ಅಂದರೆ ಕಳೆದ ಸಲ ಏನಿಲ್ಲ, ಬೆರಳೆಣಿಕೆಯಷ್ಟು ಮಕ್ಕಳೇ ಇದ್ದರು ಅವರಿಗೆ. ರಿಕ್ಷಾದ್ದು ಕೊಡಲಿಕ್ಕೆ ಒಂದು 3-4 ಜನ ಮುಂದೆ ಬಂದರೆ ಅದು ಕಷ್ಟ ಆಗ್ತಿತ್ತು. ಈಗ ಏನು ತುಂಬ ಜನ ಸೇರಿದ್ದಾರೆ ಅಂತ ಹೇಳಿ ಅವರ ಬಾಯಿಂದಲೇ ಕೇಳಿದ್ದೇವೆ. ತುಂಬ ಸಂತೋಷ. ಇನ್ನೂ ಕೂಡ ಸಂಘಟನೆ ಬಲಗೊಳ್ಳಿ, ಹಾಗೆ ದೇವರವರಿಗೆ ಉತ್ತಮ ಆರೋಗ್ಯವನ್ನು ಕರುಣಿಸಲಿ, ಇನ್ನಷ್ಟು ಸೇವೆಯನ್ನು ಮಾಡುವಂಥ ಅವಕಾಶ ಅವರಿಗೆ ದೊರೆಯಲಿ ಅಂತೇಳಿ ಹೇಳ್ತಾ, ನನಗೆ ಮಾತಾಡಲಿಕ್ಕೆ ಈ ಸಂದರ್ಭದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಂಥ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಿಗೂ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಸದಸ್ಯರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಂಕಲು ಕರಿನ ಪಂಡ ಈ ವರ್ಷ 4ನೇ ವರ್ಷಲಂಚಿನಿ ಮೂಜಿ ವಿದ್ಯಾರ್ಥಿ ಹಳೆ ವಿದ್ಯಾರ್ಥಿನಾಗ್ಲಿ ಎಂಕ್ಲು ಈ ವೇದಿಕೆ ಕೊಲೊಂದಪ್ಪ ಮಸ್ತನ ಬೈದೇರಿ. ಫಸ್ಟ್ ನಿಶ್ಚಿತ ಒಳ್ಳೆರು 6 ಮೂಲ ಗೆಸ್ಟ್ ಅಂತ ಬತ್ತಿತ್ತೇರಿ. ಉಷಾ ಪ್ರೊಫೆಸರ್ ಲೆಕ್ಚರರ್ ಮಸ್ತ್ ಅಂಚೆ
ಮೂಲೆ ಕಲ್ತಿನ ಹೇಮಂತ್ ಪನ್ಪುನಂಜಿ ವ್ಯಕ್ತಿ ಆ ರೀತಿ ಮಿಲಿಟರಿ ಡೇಸ್ ಹೇಮಂತ್ ಅಂದುಲ್ಲೆ ಅಂಚಿನ ಎಂಕ್ಲಿಂತ ಪ್ರಸ್ತುತ ಮೆಂಬರ್ ಆಗಿ ನೆಟ್ಟಿತೆ ಸ್ವಾಗತ ಮಂದಿನ ಗಣೇಶ್ ವಕೀಲಾದುಲ್ಲೆ ರಾಜು ಫೇರ್ ಸರಿಸುಡುಲ್ಲೇರು ಅಂಚನೆ ಮಸ್ತ್ ಜನ ಎನ್ನ ಮಲ್ಲ ಮೆಗ್ಗಿಲ ಮೂಲೆ ಕಲ್ತೀನಿ ಸೌಮ್ಯ ಬಂಡದ ಅಲ್ಲಿಂದ ಪ್ರಸ್ತುತ ಪೂಂಜಲ್ ಗಟ್ಟಿ ಎಸ್ ಐ ಅದುಲ್ಲಲು ಅಂಚ ಮೂಲೆ ಏರ್ಪುರ ಕಲ್ತಿರ ಮಾತು ಎಡ್ಡೆ ಉದ್ಯೋಗಡುಲ್ಲೇರು ಅಂಚೆ ಈ ವರ್ಷ ಎಂಕ್ಲ 3 ಜನ ಆಯ್ಕೆ ಮಂತದ ಐಟು ಪೂರ್ಣವಾಣಿ ಮಯೂರ್ ಚಂದ್ರ ಬೊಕ್ಕ ನರೇಶ್ ಮುಕ್ಕಲ ಪ್ರೀತಿ ನಿಜವಾದ ಪೂರ್ಣವಾಣಿ ದಯಪಂಡ ಬೆಂಗಳೂರದು ಈ ಕಾರ್ಯಕ್ರಮ ಕೂಡ ದೂರದ ಬೈದಿರಿ ದಯಪಂಡ ಈ ಶಾಲದ ವ್ಯಕ್ತಿತ್ವ ಪ್ರೀತಿ ಸ್ವಾಮೀಜಿನ ಒಂಜಿ ಇನ್ನತೆ ಪ್ರೀತಿಗೋಸ್ಕರ ಬೈದಿರಿ ಆರು ವಿಧಾನಸೌಧ ಉಲೆಗೊಳ್ಳು ಒಂದು ಬೇಲೆ ಮಂತಿದ್ದೀರಿ ತುಕ ಇನಿ ಮೂಲ ಬತ್ತದಾದ ಪಾತೇರಿರಂದು ಆರು ರಡ್ಡು ಒಂಜಿ ಮದಿಪುನ ಕೊರಡೊಂದು ಅಡುವಿನಂತಿ ಮೂಕಾಂಬಿಕೆಗೆ ವಂದಿಸ್ತಾ ನಮ್ಮ ಶ್ರೀ ಶ್ರೀ ರಾಮಾನಂದ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡ್ಕೊಳ್ತಾ ಸಭೆಯಲ್ಲಿರುವ ಗಣ್ಯರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಸದಸ್ಯರುಗಳು ಇಲ್ಲಿಯ ಹಳೆ ವಿದ್ಯಾರ್ಥಿ ಸಂಘ ಎಲ್ಲರಿಗೂ ನಾನು ಒಂದು ರೀತಿಯಲ್ಲಿ ಧನ್ಯವಾದ ಹೇಳಬೇಕು. ಯಾಕಂದರೆ ನನಗೆ ಇಲ್ಲಿ ಆ್ಯಕ್ಚುಲಿ ಈ ಶಾಲೆಯಲ್ಲಿ ಕಲಿತು ನಾನು 10th ಕನ್ನಡ ಮೀಡಿಯಮಲ್ಲಿ ಓದಿ ಸರ್ಕಾರಿ ಶಾಲೆಯಲ್ಲಿ ಇದ್ದು ಈ ಹಂತಕ್ಕೆ ಬಂದು ನನಗೆ ಇಲ್ಲಿ ಏನು ನಡೀತಾ ಇದೆ ಆ್ಯಕ್ಚುಲಿ ಹಳೆ ವಿದ್ಯಾರ್ಥಿ ಸಂಘದವರು ಏನು ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಇವಾಗ ಅದರ ಗಮನಕ್ಕೆ ಬಂದಿದೆ. ನಾನು ಪ್ರತ್ಯಕ್ಷವಾಗಿ ಹಾಜರಿದ್ದು ಆಗ್ತದೋ ಇಲ್ವೋ ಪರೋಕ್ಷವಾಗಿ ಅಂತೂ ನನ್ನಿಂದ ಏನಾಗ್ತದೋ ಅದನ್ನು ಮಾಡ್ತೀನಿ. ಹಾಗೆ ನನಗೆ ಇಲ್ಲೂ ಓದಿರುವ ಮಕ್ಕಳು ಅಷ್ಟೇ ಮುಂದಕ್ಕೆ ಏನಾದರೂ ಯಾವುದೇ ವಿಷಯದಲ್ಲಿ ಅವರಿಗೆ ಮಾಹಿತಿ ಬೇಕಾಗಿದ್ದಲ್ಲಿ ನಾನು ಒಂಥರ ಬ್ಯುಸಿ ಇದ್ರೂ ಸ್ವಲ್ಪ ಟೈಮ್ ಬಿಟ್ಟಾದ್ರೂ ಅದಕ್ಕೆ ರಿಪ್ಲೈ ಮಾಡ್ತೇನೆ. ಯಾವುದೇ ಸಹಾಯ ಬೇಕಿದ್ರು ಯಾವುದೇ ಮಾಹಿತಿ ಬೇಕಿದ್ರು ನಂತರ ಬರ್ಬೋದು. ನಾನು ಅದಕ್ಕೆ ನನ್ನಿಂದ ಸಹಾಯ ಮಾಡ್ತೇನೆ. ಹಾಗೆ ನನಗೆ ಇಲ್ಲಿ ಗಣ್ಯರೆಲ್ಲ ಮಾತಾಡಿದ್ದಾರೆ, ಅಷ್ಟೆಲ್ಲ ಮಾತಾಡಲಿಕ್ಕೆ ಬರೋದಿಲ್ಲ. ಸಭೆಗೆ ಬಂದು ಉಪಸ್ಥಿತಿ ಇದ್ದು ಹೋಗಿದ್ದಷ್ಟೇ ಗೊತ್ತು. ಮೇಲ್ಗಡೆ ಸ್ಟೇಜ್ ಮೇಲೆ ಮಾತಾಡಿನೂ ಗೊತ್ತಿಲ್ಲ, ಬಂದು ಗೊತ್ತಿಲ್ಲ. ಮತ್ತು ಮೇಯ್ನಾಗಿ ನಾನು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಎಲ್ಲರೂ ನನ್ನ ದೊಡ್ಡ ತುಂಬುರದೆ ಧನ್ಯವಾದಗಳನ್ನು ಹೇಳ್ತಾ ಮುಂದಕ್ಕೆ ಯಾವುದೇ ನನ್ನಿಂದ ಯಾವ ರೀತಿಯ ಫೈನಾನ್ಷಿಯಲಿ ಆಗಲಿ ಅಥವಾ ಅದರ್ ಫೈನಾನ್ಷಿಯಲ್ ಆಗಲಿ ಏನಿದ್ರು ನನ್ನ ಹತ್ರ ಬಂದು ಕೇಳಿ ನನ್ನಿಂದ ಆದಷ್ಟು ನಾನು ಮಾಡ್ತೇನೆ. ಅದು ಚಿಕ್ಕದೋ ದೊಡ್ಡದು ನನಗೆ ಗೊತ್ತಿಲ್ಲ, ನನ್ನಿಂದ ಆದಷ್ಟು ಹೇಳ್ತೇನೆ. ಇದು ಜಾಸ್ತಿ ನನಗೆ ಮಾತಾಡಲಿಕ್ಕೆ ಬರೋದಿಲ್ಲ. ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು ಚಿಕ್ಕ ಮಾತುಗಳನ್ನು ಮುಗಿಸ್ತೇನೆ. ಸರ್ಕಾರದ ನಾವು ಸವಲತ್ತು ಇದ್ರೆ ಸ್ವಲ್ಪ ನಮಗೆ ಕೊಡಿ, ಅದೊಂದು ನಾನು ವಿನಂತಿ ಮಾಡ್ಕೊತಿದ್ದೇನೆ. ಯಾಕಂದ್ರೆ ನಿಮಗೆ ಮುಖ್ಯಮಂತ್ರಿ ಅವರೇ ಡೈರೆಕ್ಟ್ ಎಲ್ಲ ಮಾತಾಡಲಿಕ್ಕೆ ಸಿಗ್ತಾರೆ. ಯಾಕಂದ್ರೆ ಮೊನ್ನೆ ಕೋಟ ಶ್ರೀನಿವಾಸ ಪೂಜಾರಿ ಹತ್ರ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೇವೆ ನಾವು ಈ ಶಾಲೆ ಬಗ್ಗೆ. ಅವರು ಮುತುವರ್ಜಿ ವಹಿಸಿದ್ದಾರೆ. ನಿಮ್ಮ ಸಲಹೆ ಮತ್ತೆ ಸಹಕಾರ ಇರಬೇಕಂತ ಹೇಳ್ತಾ ನೀವು ಎಷ್ಟು ಬ್ಯುಸಿ ಇದ್ರು ನಮ್ಮ ವರ್ಷಗೋರಿ ಕಾರ್ಯಕ್ರಮ ಬರ್ಬೇಕಂತ ಹೇಳಿ ನಿಮಗೂ ಧನ್ಯವಾದವನ್ನು ಕೊಡ್ತಾ ಕಾರ್ಯಕ್ರಮದ ದುಂಬಗೆ ನರೇಶ್ ಪಾತೇರ್ಜಿಂದ ಬಂದೇರಿ. ನನ್ನ ಈ ವೇದಿಕೆಯಲ್ಲಿ ನಾನೊಂದು ಕರ್ನಾಟಕ ಬ್ಯಾಂಕ್ದ ಮ್ಯಾನೇಜರ್ ಆದ ಉಪನಂಚಿನ ಅಲ್ಲಿ ವಿದ್ಯಾರ್ಥಿ ಮಯೂರ್ ಚಂದ್ರಜಿಗೆ ಒಂದು ಎರಡು ಪಾತ್ರ ಬರೋದು ಅಡು ವಿನಂತಿ. ಸ್ವಾಮೀಜಿನ ಸ್ಮರಣೆ ಮಂತೊಂದು ವೇದಿಕೆ ಡುಪ್ಪುನ ಮಾತ ಗಣ್ಯರೆಗ್ಲ ಭಕ್ತ ಸೇರ್ದಿನ ಮಾತ ಸಭಿಕರೆಗ್ಲ ವಂದಿಸ ಒಂದು ಏಕಡೆ ವರದಿ ಹೋದಾಗ ನಮ್ಮ ಮನೆಯವರು ಪಾಂಡ್ಯರು ಅದರಲ್ಲಿ ಯೋಜನೆ ಪಡೆದಿದ್ದೀರಿ. ಒಂದು ಸ್ಕಾಲರ್ಶಿಪ್ ಡಿಸ್ಕಂಟಿನ್ಯೂ ಮಾಡ್ತದ್ದು ಜೋಕ್ಲೆಗೆ ನಮ್ಮ ಒಂದು ಆಟೋ ರಿಕ್ಷಾದ ವ್ಯವಸ್ಥೆ ಮಾಡ್ಕೊಂಡು ಅನ್ಕೊಂಡ ಇತ್ತೆ ಆ ಒಂದು ಯೋಜನೆ ಇಲ್ದಾದ್ರೆ ಜೋಕಲ್ನ ಸಂಖ್ಯೆ ಬರ್ಪಿನ ಜಾಸ್ತಿ ಆಗ್ತದೆ ಪಂಡಕ್ಕೆ ಒಂದು ಭಾರಿ ಖುಷಿ ಆಡು. ನಿಜವಾದ್ಲ ಒಂದು ಎಡ್ಡೆ ಯೋಜನೆ ಪಂಡ ಇಂಚಿನೇ ಒಂದು ಆ ಯೋಜನೆ ಫಲ ತಿಕ್ಕೊಂಡು ನಾವು ನಿಜವಾದ್ಲ ಎಡ್ಡೆ ವಿಚಾರ ಪಕ್ಕ ವಕೀಲರ್ಲಕ್ಕ ಪೂರ ಇಂಗ್ಲೇ ಪಾತ್ರ ಆಗ್ಬೋದು. ಆ ಪಂಡೇರು ಸಂಸ್ಕೃತಿದ ಒಂದು ಸಂಸ್ಕಾರದ ಪುರ ಬಗ್ಗೆ ಪನ್ನಗೆ ಹೆಂಗವರು ನೆನಪು ಹೊಂದಿರ್ತಾರೆ. ಯಾಕಂದ್ರೆ ಪ್ರತಿದಿನ ಇಲ್ಲಿ ಶಾಲೆಗೆ ಬಂದಾಗ ಫಸ್ಟ್ ದೇವಸ್ಥಾನಕ್ಕೆ ಹೊಂದಿತ್ತ. ಫಸ್ಟ್ ದೇವಸ್ಥಾನಕ್ಕೆ ಹೋದು ದೇವರಿಗೆ ಕೈ ಮುಗಿದು ಒಕ್ಕ ಕ್ಲಾಸ್ ಹುಡುಕಲು ಹೊಂದಿತ್ತ. ಈಗಿತ್ತಲ್ಲ ನೆನಪುಂಟು. ಸ್ವಾಮೀಜಿನ ಫೋಟೋಕ್ಕೂ ನಮಸ್ಕಾರ ಹಾಕೋಣಾಗ ನಿಜವಾಗ್ಲೂ ಹೆಂಗೆ ಮಸ್ತ್ ಸ್ವಾಮೀಜಿನ ಹೆಣ್ಣೆಂಡು ಪ್ರತಿ ಸತಿಲ ವಾರ್ಷಿಕೋತ್ಸವ ಅನ್ನಾಗ ಹೂವಾಂಡಲ ಕಾರ್ಯಕ್ರಮ ಹಿಂಗೆ ಇಂಚಿನಾಡಲು ಭಾಗವಹಿಸ ಹೊಂದಿತ್ತ. ಅಪಘಾತನ ಪಾದ ಬೋರ್ಡ್ ನಮಸ್ಕಾರ ಮಾಡಿ ಹೊಂದಿತ್ತ. ನಿಜವಾದ ಈ ಒಂದು ಕೊಲ್ಲಿಯಾಗಿ ಪುದರ್ಕಂತ ಎಡ್ಡೆ ಒಂಜಿ ಈ ರೀತಿ ಶಾಲೆದ ಒಂಜಿ ದೇವಸ್ಥಾನದ ಪುರ ಒಂದು ಮಾಡ್ತಿದ್ದೇವೆ. ಅದೇ ನಿಜವಾದ ಮನೆ ನಾವು ಬೇತ ಕಡೆ ಇಟ್ಲ ಕೊಲ್ಯ ಅಂದ್ಕೊಂಡ ಆ ಕೊಲ್ಯದ ಸ್ವಾಮೀಜಿನ ಒಂದು ಬರ್ಪುಡ ಪುದಾರಿ ಪಕ್ಕ ಇನ್ನತ ನಮ್ಮ ಶಾಲೆದ ಅಭಿವೃದ್ಧಿದ ಬಗ್ಗೆ ಎಲ್ಲ ಮಕ್ಕಳ ಯೋಜನೆದ ಬಗ್ಗೆ ಪಂಡೆ ಯಾನು ಎನ್ನ ಕೈಡ್ದ ಪಿನಂಚಿನ ಮಾತ ಸಹಕಾರ ಪಂಪೆ ಪಂಡ ವಾಂಡ ದಾನಿಲಿ ಇತ್ತಂಡ ಖಂಡಿತವಾದ್ಲ ಅಕ್ಕಲೆ ನಿಗ್ಲೆಗೆ ರೆಫರ್ ಮನ್ಪೆ ಅವೇನು ಮುರಡಲ ಪಂಡೆ ಅಧ್ಯಕ್ಷ ಇಡಲ ಪಂಡೆ. ಸೊ
ಎಂಕಿ ವೇದಿಕೆ ಒಂಜಿ ರಡ್ಡು ಪಾತ್ರರಿಗೆ ಅವಕಾಶ ಕೊನ್ನ ಮಾತಾ ಸಂಘಟನೆಗಳ ಹಳೆ ವಿದ್ಯಾರ್ಥಿ ಸಂಘದ ಮಾತಾ ಪದಾಧಿಕಾರಿಗಳಿಗೆ ಬೊಕ್ಕ ಸಕ್ರಿಯ ಸದಸ್ಯರಿಗೆ ಎನ್ನ ಧನ್ಯವಾದಗಳು. ನಮಸ್ತೆ. ವೇದಿಕೆ ಉಪ್ಪನ ಹಳೆ ವಿದ್ಯಾರ್ಥಿಗಳಿಗೆ 3 ಜನ ಎಂಕ್ಲ ಒಂದು ವಾಟ್ಸಪ್ ಗ್ರೂಪ್ ಆ್ಯಡ್ ಮಾಡ್ಕೋ ಪೂರ್ಣವಾಣಿ ಮಯೂರ್ ಬಕ್ಕ ನರೇಶ್ ನಲೇಶ್ ಓರ್ಲಾಡ್ ಉಳ್ಳೇರು ಅಂಚ ನಿಖಿಲ ಮಯೂರ್ ಪನ್ಲಗನೆ ನಿಖಿಲ ಪರಿಚಯ ದೇರ್ ಪುರೋಲಿ ದಯಮಂತದ ಚಂದ್ರನಿ ಪನ್ಲಗನೆ 40 ಜನ ಎತ್ತಿನ ಬರ್ಕೋಶ 4 ಜನ ಅವಡೊಂದು 4 ಜನ ಅಲ್ಲಿ 150 ಜನ ಅವಡ ನಿಖಿಲ ಟಾರ್ಗೆಟ್ ದಯಪಂಡ ಬೋಸದೊಂದು ಕಮ್ಮಿ ಇತ್ತೀರಿ ಇದು 50% ಜಾಸ್ತಿ ಆಯ್ತೀರಿ ದಯಮಂತ ಮೂಲ ಬೈದಿರಿ ಕೆಲವು 7ನೇ ಕ್ಲಾಸ್ ಗ್ರೂಪ್ ನಾಗಲಿ ವಿಶೇಷವಾದ ನಿಖಿಲ 7ನೇ ಕ್ಲಾಸ್ ಮುಗಿಬೇಕು ಮೂಲ ಅಲ್ಲಿ ವಿದ್ಯಾರ್ಥಿ ಆ ದಾಂಡು ಮನದಲ್ಲಿ ಬರ್ಪು ಮೂಲ ಮೆಂಬರ್ ಆಪುನ ಈಗ ಪಂಡ್ರೇಚ್ ಏನಾಗಿಲ್ಲ ಪರೊಂದು ನನ್ನ ಧಾರ್ಮಿಕ ಕಾರ್ಯಕ್ರಮದ ಕರೆದಾಂತಕ್ಕೆ ಬೈದ ಅಧ್ಯಕ್ಷರು ಪಾತ್ರೆಡಿತ್ತು ನಾರು ಅವಳು ಬಲಿ ತಡೆಪೋತೀರ ಅಂಚ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಾರೆ ಬಂತೇರು ಇತ್ತ ನಿಖಿಲ ಮಾತ ಒಟ್ಟಿಗೆ ಸೋಲ್ಮೆ ಸಂದಾರೆ ಬರೊಂದುಲ್ಲೇರು ಪುಷ್ಪರಾಜ್ ಗಟ್ಟಿವೇರು ಗಮನದರ್ಶನ ಹಿರಿಯ ಪ್ರಾಥಮಿಕ ಶಾಲೆ ಇದರ ಹಳೆ ವಿದ್ಯಾರ್ಥಿ ಸಂಘದ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಯಶೋಧರ ಚೌಟ. ಇವರಿಗೆ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸುತ್ತಿದ್ದಾರೆ. ಹಾಗೆಯೇ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಮಹಾಬಾಲ ಶೆಟ್ಟಿ. ಇವರಿಗೂ ಕೂಡ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಈ ಧಾರ್ಮಿಕ ಸಭೆಗೆ ಆಗಮಿಸಿದ ಎಲ್ಲ ಮುಖ್ಯ ಅತಿಥಿಗಳು ಕೂಡ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸುತ್ತಿದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಸೌಂಡ್ಸ್ ಮತ್ತು ಲೈಟ್ಸ್ ಮೂಲಕ ಸಹಕರಿಸಿದ್ದಾರೆ ಅಜಯ್ ಎಲೆಕ್ಟ್ರಿಕಲ್ಸ್. ಇವರಿಗೆ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಮಾಧ್ಯಮ ಮಿತ್ರರಾಗಿ ನಮ್ಮೊಂದಿಗಿದ್ದಾರೆ ಹೊಸಕುರಲ್. ಇವರಿಗೂ ಕೂಡ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಲ್ಲಿ ಸಹಕರಿಸಿದ್ದಾರೆ ಆಡಳಿತ ಮಂಡಳಿ, ದೇವಸ್ಥಾನ ಸಮಿತಿ ಹಾಗೂ ಶಾಲೆಯ ಪ್ರಾಧ್ಯಾಪಕರಿಗೆ ಕೂಡ ಸಂಘದ ಪರವಾಗಿ ನಾವು ಹೃತ್ಪೂರ್ವಕ ಧನ್ಯವಾದ ಅರ್ಪಿಸುತ್ತಿದ್ದೇವೆ. ವೇದಿಕೆಗೆ ಅಲಂಕಾರವನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಹಳೆ ವಿದ್ಯಾರ್ಥಿಯಾದ ಮಹೇಶ್ ಕನೀರ್ ತೋಟ. ಇವರಿಗೆ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಅರ್ಪಿಸುತ್ತಿದ್ದೇವೆ. ಹಾಗೆ ನೃತ್ಯ ಕಾರ್ಯಕ್ರಮ ಮೂಲಕ ನಮ್ಮೆಲ್ಲರನ್ನು ರಂಜಿಸಿದಂಥ ನರ್ತನ ಡ್ಯಾನ್ಸ್ ಗ್ರೂಪ್ ಮತ್ತು ಅಂಗನವಾಡಿ ಶಾಲಾ ಮಕ್ಕಳಿಗೆ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಅರ್ಪಿಸಿದ್ದೇವೆ. ಹಾಗೆ ನಮ್ಮ ಈ ಕಾರ್ಯಕ್ರಮವನ್ನು ಆಗಮಿಸಿದ ಎಲ್ಲ ಕಲಾಭಿಮಾನಿಗಳಿಗೂ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಸಮರ್ಪಣೆ ಮಾಡ್ತಿದ್ದೇವೆ.